ಸುಮಾರು 6 ವರ್ಷಗಳ ಹಿಂದೆ ನಮ್ಮದೊಂದು ಕಲ್ಪನೆ ಆಗಿತ್ತು. 3 ವಿಭಾಗಗಳಲ್ಲಿ ನಾವು ಗೌಡ ಪ್ರಶಸ್ತಿಯನ್ನು, ಸಾಧಕ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಒಂದು 6 ವರ್ಷಗಳ ಹಿಂದೆ ನಾವು ಕಲ್ಪನೆ ಮಾಡಿಕೊಂಡಿದ್ದೆವು. ಆದರೆ ಅದು ಇವತ್ತು ಕಾಲ ಕೂಡಿ ಬಂತು. ನಮ್ಮ ಸಮಾಜದ ಅತ್ಯಂತ ಪ್ರತಿಭಾನ್ವಿತ ವ್ಯಕ್ತಿಗಳನ್ನು, ಅದು ಕೃಷಿ ಇರ್ಬೋದು, ಸಾಮಾಜಿಕ ಚಟುವಟಿಕೆ ಇರ್ಬೋದು, ವಿದ್ಯೆ ಇರ್ಬೋದು, ಈ ಕ್ಷೇತ್ರಗಳಲ್ಲಿ ಗುರುತಿಸಿ ಸಾಧಕ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅವರ ಜೀವನ ಪರ್ಯಂತ ಸಾಧನೆಗೆ ಒಂದು ಸಾಧಕ ಪ್ರಶಸ್ತಿ ಕೊಡಬೇಕು ಅಂತ ನಮ್ಮದು ಆಸೆ ಆಗಿತ್ತು. ಅದು ಭವಿಷ್ಯ ಇವತ್ತು ಕೂಡಿ ಬಂದಿದೆ ಆ ಕಾಲ. ಇವತ್ತು 3 ಪ್ರತಿಭಾನ್ವಿತ ವ್ಯಕ್ತಿಗಳಿಗೆ ಈ ಗೌರವದ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಮೊದಲನೇದಾಗಿ ಹಿರಿಯ ವಿಭಾಗದಲ್ಲಿ ಒಬ್ಬರು, ಮಹಿಳಾ ವಿಭಾಗದಲ್ಲಿ ಒಬ್ಬರು, ಯುವ ವಿಭಾಗದಲ್ಲಿ ಒಬ್ಬರು, ಹೀಗೆ 3 ವಿಭಾಗದಲ್ಲಿ 3 ವ್ಯಕ್ತಿಗಳನ್ನು ಈ ವರ್ಷಕ್ಕೆ ಆಯ್ಕೆ ಮಾಡಿಕೊಂಡು ಮುಂದಕ್ಕೆ ಮತ್ತೆ 3 ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ಈ ಪ್ರಶಸ್ತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ತೇವೆ. ಮತ್ತು ಪರಮಪೂಜ್ಯ ಸ್ವಾಮೀಜಿಯವರ ದಿವ್ಯ ಅನುಗ್ರಹದೊಂದಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಆಗಿದೆ. ಬೇರೆ ಯಾವುದೇ ಕಾರ್ಯಕ್ರಮದಲ್ಲಿ ಕೊಡೋದಲ್ಲ, ವಾರ್ಷಿಕ ಕಾರ್ಯಕ್ರಮದಲ್ಲಿ ಕೊಡಬೇಕು ಅನ್ನೋ ಅಭಿಲಾಷೆಯೊಂದಿಗೆ ಇವತ್ತು 3 ವ್ಯಕ್ತಿಗಳನ್ನು, ಮೇರು ವ್ಯಕ್ತಿತ್ವಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಹಿರಿಯರಾದ ರಾಮಣ್ಣಗೌಡ, ಜ್ಯೋತಿ ನಿಲಯ, ಕೆಯೂರು, ದಯವಿಟ್ಟು ವೇದಿಕೆಗೆ ಬನ್ನಿ. ಮೂಲತಃ ಕರ್ಪುಡಿಕಾಣ ಮನೆತನದ ಇವರು ಐತಪ್ಪಗೌಡ ಮತ್ತು ಕೂಸಮ್ಮ ದಂಪತಿಗಳ ಹಿರಿಯ ಪುತ್ರನಾಗಿ, ತಾನೊಬ್ಬ ಹಿರಿಯ ಪುತ್ರನಾಗಿ ಈ ಸಮಾಜದಲ್ಲಿ ಈ ಕುಟುಂಬದ ಜವಾಬ್ದಾರಿಯನ್ನು ವಹಿಸಿಕೊಂಡವರು ರಾಮಣ್ಣಗೌಡರು. ಕೃಷಿಯೊಟ್ಟಿಗೆ ಹೋಟೆಲ್ ಉದ್ಯಮವನ್ನು ಮಾಡಿಕೊಂಡು ಸಂಗೀತ ಕ್ಯಾಂಟೀನ್ ಅನ್ನುವ 43 ವರ್ಷಗಳವರೆಗೆ ಸಂಗೀತ ಕ್ಯಾಂಟೀನನ್ನು ನಡೆಸಿಕೊಂಡು ಕೆಯೂರು ಗ್ರಾಮದಲ್ಲಿ ವಾಸ್ತವ್ಯವಿದ್ದಾರೆ. ಕೃಷಿಯೊಂದಿಗೆ ಹೈನುಗಾರಿಕೆಯನ್ನು ತೊಡಗಿಸಿಕೊಂಡ ಇವರು ಗೌಡ ಸಮಾಜದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಂಥ ವ್ಯಕ್ತಿ. ಈ ಸಮುದಾಯ ಭವನ ಆಗುವ ಹೊತ್ತಲ್ಲಿ ಕೂಡ ಅವರು ಹೀಗೆ ಇದ್ದರು, ಇವತ್ತು ಕೂಡ ಹಾಗೆ ಇದ್ದಾರೆ. ಯಾವತ್ತು ವಿಶೇಷ ಅಂದರೆ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘದಲ್ಲಿ ಕೂಡ ಇವರದು ವಿಶೇಷ ಕೊಡುಗೆ ಇದೆ. ಸ್ವಾಮೀಜಿಯವರ ಗ್ರಾಮ ಭೇಟಿಯ ಸಂದರ್ಭದಲ್ಲಿ ಮನೆಯನ್ನು ಸ್ವಾಮೀಜಿಯವರಿಗೆ ಬಿಟ್ಟುಕೊಟ್ಟಂಥ ದಿನವೂ ಇದೆ. ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂಥ ದಿನಗಳಿದೆ. ಕೆಯೂರು ದುರ್ಗಾಪರಮೇಶ್ವರಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿ, ಪಡುಮಲೆ ಉಳ್ಳಾಲು ದೈವಸ್ಥಾನದ ಅನುವಂಶೀಯ ಪೂಜಾರ್ಮೆಯ ಕೆಲಸವನ್ನು, ಹೀಗೆ ಅನೇಕ ದೇವಾಲಯಗಳ ಸಮಿತಿ ಸದಸ್ಯರಾಗಿ, ಕೆಯೂರು ಹಾಲು ಉತ್ಪಾದಕರ ಆಡಳಿತ ಮಂಡಳಿ ಸದಸ್ಯರಾಗಿ ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥವರು ರಾಮಣ್ಣಗೌಡರು. ಅವರನ್ನು ಹೀಗೆ ನೋಡುವಾಗ ಹೇಗೆ ಕಾಣ್ತಾ ಉಂಟು ಅಂತ ಹೇಳಿದರೆ, ಪ್ರಸಿದ್ಧ ಕವಿ ಅಶ್ವತ್ಥರವರ ಲುಕ್ ಅವರಿಗಿದೆ. ಅವರು ಅವತ್ತಿನಿಂದ ಇದೆ, ಅದೇ ಲುಕ್ಕಲ್ಲಿ ಇವತ್ತು ಕೂಡ ಇದ್ದಾರೆ. ಸ್ವಾಮೀಜಿಯೊಟ್ಟಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಂಥ ಇವರು ಇವತ್ತು ನಮ್ಮ ಸಾಧಕ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಇನ್ನೋರ್ವರು ಮಹಿಳಾ ವಿಭಾಗದಿಂದ ಆಯ್ಕೆಯಾದಂಥ ಶ್ರೀಮತಿ ಲೀಲಾವತಿ ಎಂ, ದಯವಿಟ್ಟು ಬನ್ನಿ. ಬಂಟ್ವಾಳ ಮನೆತನದ ಲೀಲಾವತಿ ಮೇಡಮ್, ಬಂಟ್ವಾಳ ಮಣಿ ಮನೆತನದ ಅನ್ನುಗೌಡ ಮತ್ತು ವೆಂಕಮ್ಮ ದಂಪತಿಗಳ 10 ಮಕ್ಕಳಲ್ಲಿ 6ನೆಯ ಮಗಳಾಗಿ ಜನಿಸಿ BCom ಮತ್ತು MCom ಮೈಸೂರು ಯೂನಿವರ್ಸಿಟಿಯಲ್ಲಿ ಪಡ್ಕೊಂಡು 1976ರಲ್ಲಿ SVS ಪದವಿ ಕಾಲೇಜಿನಲ್ಲಿ ಸೇರ್ಪಡೆಗೊಂಡು 1992ರಲ್ಲಿ ಪ್ರಾಧ್ಯಾಪಕರಾಗಿ ಬಡ್ತಿಕೊಂಡು ಕ್ಷೇಮ ಪಾಲಕರಾಗಿ ಕೆಲಸ ನಿರ್ವಹಿಸಿ ಉಪ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯರಾಗಿದ್ದಾರೆ. ಉನ್ನತ ಶಿಕ್ಷಣ ವಿಭಾಗದ ನಿರ್ದೇಶಕರಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಮಂಡಳಿ ಸದಸ್ಯರಾಗಿ, ವಾಣಿಜ್ಯ ಶಾಸ್ತ್ರ ವಿಭಾಗದ ಪರೀಕ್ಷಾ ಮಂಡಳಿಯ ಮೊಟ್ಟ ಮೊದಲ ಅಧ್ಯಕ್ಷರಾಗಿ, ಪ್ರಾಧ್ಯಾಪಕರಾಗಿ ಸುಮಾರು 36 ವರ್ಷ ಸೇವೆ ಸಲ್ಲಿಸಿದ ಅನುಭವ ಇವರಾಗಿದೆ. ನಿವೃತ್ತಿ ಆದ ಮೇಲೆ, ಇದು ವೃತ್ತಿ ಆಯಿತು, ನಿವೃತ್ತಿ ಆದ ಮೇಲೆ ಪ್ರವೃತ್ತಿಯಲ್ಲಿ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗೌಡ ಸಮಾಜ ಇರ್ಬೋದು, ಇನ್ನಿತರ ಸಮಾಜ ಇರ್ಬೋದು,
ಬಡ ವಿದ್ಯಾರ್ಥಿಗಳು ಅವರ ಹತ್ರ ಕಲೀಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಹೋದರೆ ಅದರಲ್ಲಿ ಏನೂ ಕೊರತೆ ಆಗದಾಗಿ ನೋಡಿಕೊಳ್ಳುವಂಥ ವ್ಯಕ್ತಿತ್ವ ಲೀಲಾವತಿ ಮೇಡಮ್ದಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿದೆ. ತೀರಾ ಬಡದ ಮಕ್ಕಳಲ್ಲಿ ಕಾಳಜಿ ಉಳ್ಳಂಥ ಇವರು ಇವತ್ತು ಸಾಧಕ ಮಹಿಳಾ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಅಂತ ತಿಳಿಸಲು ಸಂತೋಷ ಪಡ್ತಾ ಇದ್ದೇನೆ. ಸಾಧಕ ಯುವ ಪ್ರಶಸ್ತಿ ತ್ರಿಶೂಲ್ ಗೌಡ, ದಯವಿಟ್ಟು ಬನ್ನಿ ವೇದಿಕೆಗೆ. ಶಿವಗೌಡ ಮತ್ತು ನಳಿ ದಂಪತಿಗಳ ಸುಪುತ್ರ. ಇವರ ಸಾಧನೆಯನ್ನು ಕೇಳಿದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು. ಇವರು ಈಜು ಅಂದರೆ ಸಲೀಸದು. ಯಾವ ನದಿಯಲ್ಲಿ ಬೇಕಿದ್ರೂ ಈಜ್ಬೋದು, ಯಾವ ಈಜುಕೊಳದಲ್ಲಿ ಬೇಕಿದ್ರೂ ಈಜ್ಬೋದು. ಈಜು ಸ್ಪರ್ಧೆಯಲ್ಲಿ ಅದು ಕೂಡ ಒಂದು ವಿಶೇಷ ಹೆಸರನ್ನು ನಾನು ಫಸ್ಟ್ ಕೇಳಿದ್ದು, ಪೋಲ್ ಲೈಫ್ ಸೇವಿಂಗ್ ಸ್ವಿಮ್ಮಿಂಗ್ ಕಾಂಪಿಟೀಷನ್, ಜೀವ ರಕ್ಷಕ ಈಜು ಸ್ಪರ್ಧೆ. ಈಜು ಸ್ಪರ್ಧೆ ಅಂತ ನಾವೆಲ್ಲರೂ ಕೇಳಿದ್ದೇವೆ. ಜೀವ ರಕ್ಷಕ ಈಜು ಸ್ಪರ್ಧೆಯಲ್ಲಿ ನಿರಂತರವಾಗಿ ಸಾಧನೆ ಮಾಡಿಕೊಂಡು ರಾಷ್ಟ್ರ ಮಟ್ಟದಲ್ಲಿ 3 ಚಿನ್ನದ ಪದಕ ಮತ್ತು 2 ಬೆಳ್ಳಿಯ ಪದಕಗಳನ್ನು ಗಳಿಸಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಮನ್ವೆಲ್ತ್ ಕೆನಡಾದಲ್ಲಿ ನಡೆದಂಥ ಸ್ಪರ್ಧೆಗಳಲ್ಲಿ ಭಾರತವನ್ನು ಪ್ರತಿನಿಧಿಸುವಂಥ ಏಕೈಕ ವ್ಯಕ್ತಿಯಾಗಿದ್ದರೆ ಅದು ತ್ರಿಶೂಲ್ ಗೌಡ, ನಮ್ಮ ಸಮಾಜದ ವ್ಯಕ್ತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಇವತ್ತು ಸಾಧಕ ಯುವ ಪ್ರಶಸ್ತಿಗೆ ಆಯ್ಕೆ ಆಗಿದ್ದಾರೆ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲ್ರಿಗೂ ಶುಭವನ್ನು ಹಾರೈಸಿ ಈ ಒಂದು ಪದಗ್ರಹಣ ಶುಭ ಸಮಾರಂಭದ ವೇದಿಕೆಯಲ್ಲಿ ಆಶೀರ್ವಚನ ನೀಡಲಿರುವಂತಹ ನಮ್ಮೆಲ್ಲರ ಗುರುಗಳಾಗಿರುವ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ವಿಭಾಗ ಆಡಳಿತಾಧಿಕಾರಿಯಾಗಿರುವ ಗಿರೀಶ್ ನಂದನ್ ಸರ್, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ನಮ್ಮೆಲ್ಲ ಸಮುದಾಯದ ಬಂಧುಗಳೇ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ಒಕ್ಕಲಿಗ ಗೌಡ ಸೇವಾ ಸಂಘ ರಿಜಿಸ್ಟರ್ಡ್ ಕಡಬ ತಾಲೂಕು, ಇದರ ಪ್ರತಿನಿಧಿಯಾಗಿ ನಾನಿಲ್ಲಿ ಆಗಮಿಸಿದ್ದೇನೆ. ಸುಮಾರು 3 ವರ್ಷಗಳ ಹಿಂದೆ ಕಡಬ ಕಂದಾಯ ತಾಲೂಕಾಗಿ ಆರಂಭಗೊಂಡಿದೆ. ಆದರೆ ಅಲ್ಲಿ ಸುಮಾರು 2-2.5 ವರ್ಷ ನಮ್ಮ ಒಕ್ಕಲಿಗರ ಸಂಘ ಆಗಿರಲಿಲ್ಲ. ಪುತ್ತೂರಿನ ಒಂದು ಕಡಬ ವಲಯ, ಒಟ್ಟು 4 ವಲಯಗಳು ಇದ್ದವಲ್ಲಿ, ಹಾಗೆಂತೇಳಿ ಯಾವುದೇ ತಾಲೂಕು ಸಮಿತಿ ಇರಲಿಲ್ಲ. ಸುಮಾರು 8 ತಿಂಗಳ ಹಿಂದೆ ಸ್ವಾಮೀಜಿಯವರ ನಿರ್ದೇಶನದ ಮೇರೆಗೆ ಕಡಬ ತಾಲೂಕು ಒಕ್ಕಲಿಗ ಗೌಡ ಸಂಘ ಸ್ಥಾಪನೆ ಆಯಿತು. ಇದರ ಪ್ರಥಮ ಸ್ಥಾಪಕಾಧ್ಯಕ್ಷರಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಸುರೇಶ್ ಬೈಲು ಅವರನ್ನು ಆಯ್ಕೆ ಮಾಡಲಾಯಿತು. ತಾತ್ಕಾಲಿಕ ಸಮಿತಿಯನ್ನು ಆರಂಭಿಸಿ ಅದರ ಎಲ್ಲ ಕಾರ್ಯಯೋಜನೆಗಳನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಬಂದು, ತನ್ನ ಪದಗ್ರಹಣ ಸಮಾರಂಭ ಆಗಬೇಕಾದರೆ ಕಡಬ ತಾಲೂಕು ಗೌಡ ಸಂಘಕ್ಕೆ ಸ್ವಂತ ನಿವೇಶನ ಬೇಕು ಎಂಬ ಹಿನ್ನೆಲೆಯಲ್ಲಿ ಸ್ವಂತ ನಿವೇಶನದ ಖರೀದಿ ಆದಮೇಲೆ, ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯ ಖರೀದಿ ಆದಮೇಲೆ ಈಗ ಶಂಕುಸ್ಥಾಪನೆ ಹಾಗೂ ಪದಗ್ರಹಣ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಡಿಸೆಂಬರ್ 26 ಅಂದರೆ ನಾಳಿದ್ದು ಬೆಳಿಗ್ಗೆ, ಮಂಗಳವಾರ ಬೆಳಿಗ್ಗೆ 9 ಗಂಟೆಗೆ ನಮ್ಮ ಕಡಬ ತಾಲೂಕು ಒಕ್ಕಲಿಗ ಸಂಘ ಪ್ರವರ್ತಿತ ಒಕ್ಕಲಿಗ ಸ್ಪಂದನ ಸಮುದಾಯ ಸಹಕಾರ ಸಂಘ ಇದರ ಅಧಿಕೃತ ಉದ್ಘಾಟನೆಯನ್ನು ನಮ್ಮ ನೆಚ್ಚಿನ ಗುರುಗಳಾಗಿರುವಂತಹ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ದಿವ್ಯ ಹಸ್ತದಲ್ಲಿ ದೀಪ ಪ್ರಜ್ವಲನೆ ಮೂಲಕ ಉದ್ಘಾಟನೆ ಮಾಡಿ, ನಂತರ ಸನ್ಮಾನ್ಯ ಗುರುಗಳನ್ನು ಬೆಳ್ಳಿ ರಥದಲ್ಲಿ ವಿಶೇಷ ವಾಹನ ಜಾಥಾದೊಂದಿಗೆ ಹೊಸ ಮಠದ ಹೊಸ ನಿವೇಶನಕ್ಕೆ ಮೆರವಣಿಗೆ ಮೂಲಕ ಆಗಮಿಸಿ ಅಲ್ಲಿ ಶಂಕುಸ್ಥಾಪನೆ ಹಾಗೂ
ಪದಗ್ರಹಣ ಸಮಾರಂಭ ನಡೆಯಲಿದ್ದಿದೆ. ಈ ಸಮಾರಂಭದಲ್ಲಿ ನಮ್ಮ ರಾಜ್ಯ ಹಾಗೂ ಕೇಂದ್ರದ ನಮ್ಮ ಸಮುದಾಯದ ನಾಯಕರು ಭಾಗವಹಿಸಲಿದ್ದು, ಹಾಗೆಯೇ ನಮ್ಮ ಗುರುಗಳಾಗಿರುವಂತಹ ಡಾಕ್ಟರ್ ಶ್ರೀ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ನಮ್ಮೆಲ್ಲ ಸಮುದಾಯ ಬಂಧುಗಳು, ಪುತ್ತೂರು ಅಂದರೆ ಕಡಬ ಬೇರೆ ಅಲ್ಲ, ಪುತ್ತೂರು ಬೇರೆ ಅಲ್ಲ, ಕಡಬ ತಾಲೂಕಿನ 4 ವಲಯಗಳ ಎಲ್ಲ ಸಮುದಾಯ ಬಂದವರು ಈ ಮೊದಲು ಇದೇ ಪುತ್ತೂರು ತಾಲೂಕಿನಲ್ಲಿ ಇದ್ದವರು. ಆದ್ದರಿಂದಾಗಿ ಪುತ್ತೂರು ಸಮುದಾಯ ಬಾಂಧವರು ತಮ್ಮ ಮಕ್ಕಳನ್ನು ಬೇರೆ ಸ್ಥಳದಲ್ಲಿ ಕೂರಿಸಿದಂತೆ ನಮ್ಮನ್ನೀಗ ಕೂರಿಸಿ ನಮ್ಮನ್ನು ಆಶೀರ್ವಾದ ಮಾಡಿಸಿ, ಅಲ್ಲಿಯ ಸಮುದಾಯ ಬಾಂಧವರು ಇಲ್ಲೇನು ಬಂದು ಇದುವರೆಗೆ ಕೆಲಸ ನಿರ್ವಹಿಸಿದ್ದಾರೋ ಹಾಗೆಯೇ ತಾವುಗಳು ಕೂಡ ಮಾತೃಸ್ಥಾನದಲ್ಲಿ ನಿಂತು ಅಲ್ಲಿಯ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ಎಲ್ಲ ಸಮುದಾಯ ಬಾಂಧವರು ಅಲ್ಲಿ ಆಗಮಿಸಿ ತಮ್ಮ ಇರುವಿಕೆಯನ್ನು ನಾವು ಅಪೇಕ್ಷಿಸುತ್ತೇವೆ. ತಮಗೆಲ್ಲರಿಗೂ ಆದರ ಸ್ವಾಗತವನ್ನು ಈ ವೇದಿಕೆ ಮುಖಾಂತರ ಬಯಸುತ್ತಾ, ತಾವೆಲ್ಲರೂ 26ನೇ ತಾರೀಕಿಗೆ ರಾತ್ರಿವರೆಗೆ ಅಂದರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿವೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕು ಅಂತ ಈ ವೇದಿಕೆಯಿಂದ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ವಂದನೆಗಳು. ಮೊದಲನೇದಾಗಿ ಇವತ್ತು ಈಗಾಗಲೇ ತಮ್ಮ ಈ ಒಂದು ಸಂಘದ ಪದಾಧಿಕಾರಿಗಳಾಗಿ ಈ ಸೇವೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿ ನಿರ್ಗಮಿಸಿದ ಎಲ್ಲ ಪದಾಧಿಕಾರಿಗಳು ಅವರಿಗೆ ಅಭಿನಂದನೆಗಳು. ಅದೇ ರೀತಿ ನೂತನ ಪದಾಧಿಕಾರಿಗಳಾದಂಥ ಅಧಿಕಾರ ವಹಿಸಿಕೊಂಡ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ವ್ಯಕ್ತಪಡಿಸ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಸಂಘ ಸಂಸ್ಥೆ ಮತ್ತು ಸರ್ಕಾರದ ಪಾತ್ರ ಏನು ವ್ಯತ್ಯಾಸ ಏನಿರಲ್ಲ. ಎರಡೂ ನಮ್ಮ ಸರ್ಕಾರದ ಬಹಳಷ್ಟು ಕಾರ್ಯಕ್ರಮಗಳು ಮತ್ತು ವೆಲ್ಫೇರ್ ಆ್ಯಕ್ಟಿವಿಟೀಸ್ಗಳನ್ನ ಸಮರ್ಪಕವಾಗಿ ನಿರ್ವಹಿಸಲು ಸಾರ್ವಜನಿಕರ ಮತ್ತು ಸಂಘ ಸಂಸ್ಥೆಗಳ ಪಾತ್ರ ಬಹಳ ದೊಡ್ಡದಾಗಿದೆ. ಅದರಲ್ಲೂ ಮುಖ್ಯವಾಗಿ ನಾನು ಹಾಸನ ಜಿಲ್ಲೆಯಿಂದ ಈ ಒಂದು ಜಿಲ್ಲೆಗೆ AC ಆಗಿ ಅಧಿಕಾರ ಸ್ವೀಕಾರಗೊಂಡಾಗ ಈ ಒಂದು ಜಿಲ್ಲೆಯಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳು ಕಾರ್ಯಪ್ರವೃತ್ತವಾಗಿದೆ. ಒಂದು ಬಹಳ ಖುಷಿ ಅಂತ ಹೇಳೋದಾದರೆ ಪ್ರತಿಯೊಂದು ಹಂತದಲ್ಲೂ ಸಂಘ ಸಂಸ್ಥೆಗಳಿದೆ. ಈವನ್ ಸೀನಿಯರ್ ಸಿಟಿಜನ್ ಕೂಡ ಒಂದು ಸಂಘವನ್ನು ಮಾಡಿಕೊಂಡು ಅವರು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಬಹಳಷ್ಟು ವ್ಯಕ್ತಿಗಳು ಈ ಸಂಘದೊಂದಿಗೆ ಪಾಲ್ಗೊಂಡು ಸಮಾಜದ ಎಲ್ಲ ವರ್ಗದವರ ಒಂದು ಏಳಿಗೆಗಾಗಿ ಶ್ರಮಿಸ್ತಿರೋದು ಬಹಳ ಖುಷಿ ಕೊಡುವಂಥ ಒಂದು ಸಂಗತಿ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸಂಘದ ಒಂದು ಸ್ವಸಹಾಯ ಸಂಘ ಏನಿದೆ ಅವರ ಒಂದು ಕಾರ್ಯಸಾಧನೆ ಬಗ್ಗೆ ನಾನೀಗ ಅವರು ಈಗಾಗಲೇ ಹೇಳಿದರು. ಸುಮಾರು 3 ಕೋಟಿಯಷ್ಟು ಅವರು ಠೇವಣಿ ಇಟ್ಟಿದ್ದಾರೆ. ಮದುವೆಗಳನ್ನು ಕೂಡ ಸಮರ್ಪಕವಾಗಿ ನಡೆಸ್ಕೊಳ್ಳೋವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ನಮ್ಮ ಧರ್ಮಪಾಲನಾಥ ಸ್ವಾಮೀಜಿಯವರು ಬಹಳ ಆ್ಯಕ್ಟಿವ್ ಆಗಿ ಈ ಒಂದು ಎಲ್ಲ ಸಂಘ ಸಂಸ್ಥೆಗಳನ್ನ ತಮ್ಮ ಮಾರ್ಗದರ್ಶನದಲ್ಲಿ ಮುನ್ನಡೆಸ್ತಿರುವುದು ನಮಗೆಲ್ಲ ಗೊತ್ತಿರೋ ವಿಚಾರ. ಇದೀಗ ತಾನೇ ಇತ್ತೀಚೆಗಷ್ಟೇ ಈ ಒಂದು ಪುತ್ತೂರಿನಲ್ಲಿ ಬಹಳ ದೊಡ್ಡ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರನ್ನ ನಾವು ಹತ್ತಿರದಿಂದ ನೋಡ್ತಾ ಇದ್ದೇವೆ. ಇದೇ ರೀತಿ ಈ ಸಂಘ ಸಂಸ್ಥೆ ಚೆನ್ನಾಗಿ ಬೆಳೀಲಿ, ಬಹಳಷ್ಟು ಉನ್ನತ ಸೇವೆಗಳನ್ನ ಮಾಡಲಿ. ಮತ್ತೊಮ್ಮೆ ಈ ಒಂದು ಸಂಘ ಸಂಸ್ಥೆಯಿಂದ 3 ಜನ ಸಾಧಕರನ್ನ ಗುರುತಿಸಿ ಕೂಡ ನಾವು ಇವತ್ತು ಅವ್ರನ್ನ ಸನ್ಮಾನಿಸಿದ್ದೇವೆ. ಅದೇ ರೀತಿ ಕೆಲವೊಂದು ವಿದ್ಯಾರ್ಥಿನಿಯರು ಕೂಡ ನಾವು ಅವರ ಏಳಿಗೆಗಳನ್ನ ಸನ್ಮಾನಿಸಿದ್ದೇವೆ. ಹೀಗೆ ಈ ಹಲವು ಸಾಧನೆಗಳನ್ನ ಮಾಡಲಿ ಮತ್ತು ಸಮಾಜಕ್ಕೆ ಒಳ್ಳೆಯ ಒಂದು ಮಾರ್ಗದರ್ಶನ ನೀಡಲಿ ಅಂತ ಹೇಳ್ತಾ ನನಗೆ ಈ ಒಂದು ಸಭೆಗೆ ಆಹ್ವಾನಿಸಿ ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಒಂದು ಸಮಾಜ ಮತ್ತೊಮ್ಮೆ ಸಂಭ್ರಮಿಸ್ತಾ ಇದೆ ಅಂಥೇಳಿ ಈ ಹಾಲನ್ನು ಕಂಡಾಗ ನನಗೆ ಕಂಡಿತ್ತು. ನಾನಿವತ್ತು 2ನೇ ಗೌಡ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ವಿಟ್ಲದಲ್ಲಿ ಸತ್ಯನಾರಾಯಣ ಪೂಜೆ ಮತ್ತು ಒಂದು ಧಾರ್ಮಿಕ ಕಾರ್ಯಕ್ರಮ. ಆದ್ದರಿಂದ ನಾನು ಬರುವಾಗ ಇಲ್ಲಿ ತಡ ಆಗಿದೆ. ಅದಕ್ಕೆ ಸ್ವಾಮೀಜಿಯವರಲ್ಲಿ ಮತ್ತು ನಿಮ್ಮಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. 2ನೇ ಕಾರ್ಯಕ್ರಮ
ನನ್ನದೇ ಆದ ತಾಲೂಕಿನ ಪುತ್ತೂರಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಏಕಕಾಲದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 2 ಕಡೆ ಗೌಡ್ರುಗಳು ಸೇರ್ತಾರೆ ಅಂದಾದರೆ ನಾವು ಮತ್ತೊಮ್ಮೆ ಶಕ್ತಿವಂತರಾಗಿದ್ದೇವೆ ಅಂತೇಳಿ ಅರ್ಥ. ಮತ್ತೊಮ್ಮೆ ಈ ಸಮಾಜವನ್ನು ಮುನ್ನಡೆಸಬಲ್ಲೆವು ಅನ್ನುವಂಥ ಒಂದು ಸಂದೇಶ ಇಲ್ಲಿಂದ ಸಾರುವವರಿದ್ದೇವೆ. ಒಂದು 4-5 ದಿನದ ಹಿಂದೆ ಈಗಾಗಲೇ ನಮ್ಮ ಸೋದರ ಸಂಸ್ಥೆ ಕಡಬ ಅಸ್ತಿತ್ವಕ್ಕೆ ಬಂದು ನಾಡ್ದು ತಾಲೂಕು ಗೌಡ ಸಮಾವೇಶ ನಡೆಯುವಂಥ ಆ ಕಾರ್ಯಕ್ರಮಕ್ಕೆ ನನ್ನನ್ನು ಬೆಂಗಳೂರಿಗೆ ಆಹ್ವಾನಿಸಿದರು. ಸ್ವಲ್ಪ ಆಮಂತ್ರಣ ಕೊಡಬೇಕೆಲ್ಲ ಹಿರಿಯರಿಗೆ ಅಂತೇಳಿ. ಅಲ್ಲಿ ಹೋದಾಗ ನಮ್ಮ ರಾಜ್ಯ ಒಕ್ಕಲಿಗ ಸಂಘಕ್ಕೆ ಹೋಗಿದ್ದೆವು. ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರು ಸ್ವಾಮೀಜಿಯವರು ನಮ್ಮನ್ನು ಭಾರಿ ಆದರಾತಿಥ್ಯದಿಂದ ನಿಮ್ಮ ಆ ಒಂದು ಏನು ಕೃಪೆಯಿಂದ ನಮ್ಮನ್ನು 2 ಗಂಟೆ ಕೂತುಗೊಳಿಸಿ ಊಟ ಅದು ಇದೆಲ್ಲ ಕೊಟ್ಟರು. ಒಟ್ಟು ಇಡೀ ಕರ್ನಾಟಕದ ಒಕ್ಕಲಿಗ ಸಂಘ ಯಾವ ರೀತಿ ಆಗಿದೆ ಅಂತೇಳಿ ನಾನು ಬಹುಶಃ ಮೊನ್ನೆಯೇ ತಿಳ್ಕೊಂಡದ್ದು. ನಾವೆಲ್ಲ ಹೆಮ್ಮೆ ಪಡಬೇಕು, ನಮಗೆಲ್ಲ ಗೌರವ ಆಗಬೇಕು. ಒಕ್ಕಲಿಗ ಸಂಘ 4,000 ಕೋಟಿ ಟರ್ನ್ ಓವರ್ ಮಾಡ್ತಾ ಇದೆ. 4,000 ಕೋಟಿಯ ಒಡೆಯ ಒಂದು ವರ್ಷದಲ್ಲಿ ಆಸ್ತಿ ಬೇರೆ ಇದೆ, ಆಸ್ತಿಗಳು ಬೇರೆ ಇದೆ. ಒಂದು ವರ್ಷದಲ್ಲಿ ಅಷ್ಟು ವ್ಯವಹಾರವನ್ನು ಒಂದು ಸಮಾಜ ಮಾಡ್ತಾ ಇದೆ. ಬೇರೆ ಯಾವ ಸಮಾಜ ಮಾಡಲಿಕ್ಕೆ ಸಾಧ್ಯ? ಅಂತಹ ಸಮಾಜದ ಓರ್ವ ವ್ಯಕ್ತಿ ನಾನು ಅಂತೇಳಿ ಹೆಮ್ಮೆ ಪಡಲಿಕ್ಕೆ ನಾನು ಕೂಡ ಈ ಸಂದರ್ಭದಲ್ಲಿ ಇಲ್ಲಿ ನಿಂತಿದ್ದೇನೆ. ಒಕ್ಕಲತನ ಮಾಡಿಕೊಂಡೇ ನಾವು ಯಾವ ರೀತಿಯಾಗಿ ಈ ಸಮಾಜದಲ್ಲಿ ತಮ್ಮತನವನ್ನು ಉಳಿಸಿಕೊಳ್ಬಹುದು ಅಂತೇಳಿ. ಈ ದೇಶದ ಒಂದು ಪರಂಪರೆಯನ್ನು ನೋಡಬೇಕಿದ್ರೆ ನಾವೆಲ್ಲ ಕೃಷಿ ಪರಂಪರೆಯಿಂದ ಬಂದಿದ್ದೇವೆ. ಋಷಿ ಪರಂಪರೆ ಕೂಡ ಇಲ್ಲೇ ಇದೆ, ರಾಜ ಪರಂಪರೆ ಕೂಡ ನಮಗೆ ಇದೆ, ಪ್ರಜಾ ಪರಂಪರೆ ಕೂಡ ಇವತ್ತು ನಮ್ಮದೇ. ಕೃಷಿ ಪರಂಪರೆಯಿಂದ ಪ್ರಜಾ ಪರಂಪರೆ ತನಕ ನಮ್ಮತನವನ್ನು ಉಳಿಸಿಕೊಂಡು ನಮ್ಮ ಐಡೆಂಟಿಟಿಯನ್ನು ಉಳಿಸಿಕೊಂಡು ನಾವು ಮುನ್ನಡೆಸುವಂಥ ಒಂದು ಅವಶ್ಯಕತೆ ಇದೆ. ರಾಜ ಪರಂಪರೆಯಲ್ಲಿ ಬೆಂಗಳೂರಿನ ಏನು ನಾಡಪ್ರಭು ಕೆಂಪೇಗೌಡರನ್ನು ನಾವು ಉಲ್ಲೇಖ ಮಾಡ್ಬೋದು. ಪ್ರಜಾ ಪರಂಪರೆಯಲ್ಲಿ ದೇವೇಗೌಡರಂಥವರು, ಡಿ.ವಿ. ಸದಾನಂದ ಗೌಡರಂಥವರು, ಎಸ್.ಎಂ. ಕೃಷ್ಣ ಅಂತವರು ಪ್ರಜಾ ಪರಂಪರೆಯಲ್ಲಿಯೂ ರಾಜ ಪರಂಪರೆಯನ್ನು ನೆನಪು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ಯುವ ಪೀಳಿಗೆ ಮುಂದಿನ ದಿನಗಳಲ್ಲಿ ಕೃಷಿ ಪರಂಪರೆಯಿಂದ ಪ್ರಜಾ ಪರಂಪರೆಯವರೆಗೆ ಏನೇನು ನಮ್ಮಲ್ಲಿ ಸಾಧಕರಾಗಿದ್ದಾರೋ ಅಂತಹ ಸಾಧಕರನ್ನು ಮತ್ತೊಮ್ಮೆ ಇಲ್ಲಿ ನಿರ್ಮಾಣ ಮಾಡುವಂಥ ಕೆಲಸ ಈ ಸಮಾಜದಿಂದ ಆಗಬೇಕಾಗಿದೆ. ಮತ್ತೊಮ್ಮೆ ಇದೊಂದು ಜಾಗೃತ ಸಮಾಜ, ಸ್ವಾಭಿಮಾನಿ ಸಮಾಜ, ವಿದ್ಯಾವಂತ ಸಮಾಜ, ಧರ್ಮಾಧಾರಿತ ಬದುಕಿನ ಸಮಾಜ ಅಂತೇಳಿ ತೋರಿಸ್ಕೊಡೋ ಕೆಲಸ ಆಗಬೇಕು. ಅದಕ್ಕಾಗಿ ಬಹುಶಃ ಇವತ್ತು ಬೆಳಿಗ್ಗೆ ನಾವು ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ವಿ. ಸತ್ಯನಾರಾಯಣ ಪೂಜೆ ಮಾಡೋ ಮುಖಾಂತರ ನಮ್ಮ ಧಾರ್ಮಿಕತೆ, ನಮ್ಮ ಧರ್ಮಾಧಾರಿತ ಬದುಕು ನಾವೆಲ್ಲ ಮತ್ತೊಮ್ಮೆ ಒಟ್ಟಾಗಿ ಮತ್ತೊಮ್ಮೆ ಧರ್ಮದ ಬಗ್ಗೆ ಯೋಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಆಮೇಲೆ ಈಗ ಸ್ವಾಮೀಜಿಯವರ ಆಶೀರ್ವಚನ, ಮತ್ತೊಮ್ಮೆ ನಮ್ಮ ಬದುಕು ಸಮಾಜ ಸಮರ್ಪಿತ ಬದುಕಾಗಬೇಕು. ಸ್ವಾಮೀಜಿಯವರ ಆಶೀರ್ವಾದದ ಮುಖಾಂತರ ಮತ್ತೊಮ್ಮೆ ನಾವು ಎಲ್ಲ ಪಾವನರಾಗಬೇಕು. ಆ ಸಂದೇಶ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇಲ್ಲಿಂದ ಮತ್ತೆ ನಿರ್ಗಮಿಸಿ ನಮ್ಮ ಕಾಯಕದಲ್ಲಿ ನಾವೆಲ್ಲ ತೊಡಗುವವರಿದ್ದೇವೆ. ನಮ್ಮ ಕಾಯಕದಲ್ಲಿ ತೊಡಗುವಂಥ ಸಂದರ್ಭದಲ್ಲಿ ಮತ್ತೆ ಇಲ್ಲಿಯ ಆ ಕಾರ್ಯಕ್ರಮಗಳು ಮತ್ತೆ ಮೆಲುಕು ಹಾಕುವಂಥ ಕೆಲಸ ಆಗಬೇಕು. ಆ ಮುಖಾಂತರ ಇವತ್ತು ಸಮಾಜ ಮತ್ತೊಮ್ಮೆ ಸಂಚಲನ ಉಂಟು ಮಾಡುವಂಥ ಕೆಲಸವನ್ನು ಮಾಡಬೇಕು. ನಾವು ಯಾವಾಗಲೂ ಸಭೆ ನಮ್ಮ ಆಗಬೇಕಿದ್ರೆ ನಾವು ಸಹ ಸ್ವಲ್ಪ ಅಪ್ಗ್ರೇಡ್ ಆಗಿದ್ದೇವೆ. ನಮ್ಮ ಫ್ಯಾನ್ ನೋಡುವಾಗ ಗೊತ್ತಾಗ್ತದೆ ಗೌಡ ಸಮಾಜ ಅಪ್ಗ್ರೇಡ್ ಆಗಿದೆ ಅಂತೇಳಿ. ಅಲ್ಲಿ ಒಂದು ಹಾಲ್ ಇದೆ, AC ಹಾಲ್ ಇದೆ, ಅದನ್ನು ನೋಡುವಾಗಲೂ ಗೊತ್ತಾಗ್ತದೆ ನಾವು ಸ್ವಲ್ಪ ಹೈಫೈ, ಅಡಿಕೆ ರೇಟ್ ಜಾಸ್ತಿ ಆಗಿದೆ ಅಂತೇಳಿ. ಕೇವಲ ನಮ್ಮ ಫ್ಯಾನ್ ಹೈಫೈ ಆದರೆ AC ರೂಮಲ್ಲಿ ಕೂತರೆ ಸಾಕಾಗೋದಿಲ್ಲ.
ನಾವು ಯಾವಾಗಲೂ ಇಲ್ಲಿಗೆ ಬಂದು ಇದರ ಅಡಿಯಲ್ಲಿ ಕೂತಾಗ ಮಾತ್ರ ಇಡೀ ಸಮಾಜದ ಜನ ಒಂದಾದಾಗ ಮಾತ್ರ ನಾವೇನಾದರೂ ಒಂದು ಸಂದೇಶವನ್ನು ಸಾರುವಂಥ ಕೆಲಸ ಮಾಡಬೇಕು. ಏನು ಸಂದೇಶ? ನಮ್ಮಲ್ಲಿ ಒಂದು ಒಗ್ಗಟ್ಟಿನ ಸಂದೇಶ, ಒಂದು ಸಾಮರಸ್ಯದ ಸಂದೇಶ, ಇನ್ನೊಂದು ಸಾಧಕರಾಗುವಂಥ ಸಂದೇಶ. ಇದನ್ನು ನಮ್ಮವರು ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕಾಗಿ ಬಹುಶಃ ವರ್ಷಕ್ಕೊಮ್ಮೆ ನಮ್ಮ ಇಂಥ ಸಮಾವೇಶದ ಮುಖಾಂತರ, ಧಾರ್ಮಿಕ ಕಾರ್ಯಕ್ರಮಗಳ ಮುಖಾಂತರ ಮತ್ತೊಮ್ಮೆ ನಮ್ಮ ಬದುಕು ಕಟ್ಟುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ನಾವು 10 ಕುಟುಂಬ 18 ಗೋತ್ರ ಅಂತ ಹೇಳ್ತೇವೆ. AC ಅವರೇ, ಬಹುಶಃ ನಿಮಗೆ ನಮ್ಮ ಸಕಲೇಶ್ಪುರದವರಿಗೆ ಅದೆಲ್ಲ ಗೊತ್ತಿರಲಿಕ್ಕಿಲ್ಲ. 10 ಕುಟುಂಬ 18 ಗೋತ್ರ ಅಂತೇಳಿ ಪುಸ್ತಕ ಕೊಟ್ಟ. 10 ಕುಟುಂಬ 18 ಗೋತ್ರ ಅಂದರೆ ನಾವು ಒಂದು ಮನೆಯವರು ಅಂತ ಲೆಕ್ಕ, ಒಂದೇ ಬಟ್ಟಲಲ್ಲಿ ಊಟ ಮಾಡ್ತಾ ಇದ್ದವರು ಅಂತ ಲೆಕ್ಕ, ಒಂದೇ ಮಂಡೆಯಿಂದ ಸ್ನಾನ ಮಾಡ್ತಾ ಇದ್ದವರು ಅಂತ ಲೆಕ್ಕ. ಅದನ್ನು ಮತ್ತೊಮ್ಮೆ ನಾವು ಒಟ್ಟಿಗೆ ಸೇರಿ ಇಲ್ಲಿ ಒಂದೇ ಕೊಪ್ಪರಿಗೆಯಿಂದ ಊಟ ಮಾಡುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ. 10 ಕುಟುಂಬ 18 ಗೋತ್ರ ಅಂತೇಳಿ ನಮ್ಮಲ್ಲಿ ಆ ಬಳಿ ಬೇರೆ, ಈ ಬಳಿ ಬೇರೆ, ಆ ಗೋತ್ರ ಬೇರೆ, ಈ ಗೋತ್ರ ಬೇರೆ ಅಲ್ಲ. ನಾವು ಒಂದೇ ಕುಟುಂಬಕ್ಕೆ ಸೇರಿದವರು ಎನ್ನುವಂಥ ಸಂದೇಶವನ್ನು ಕೂಡ ಕೊಡುವ ಮುಖಾಂತರ ನಮ್ಮಲ್ಲಿ ಒಗ್ಗಟ್ಟಿದೆ, ಸಾಮರಸ್ಯ ಇದೆ ಅಂತೇಳಿ ತೋರಿಸ್ಕೊಡುವಂಥದ್ದು. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಕಳೆದ ಫೆಬ್ರವರಿಯಲ್ಲಿ ನಾವೊಂದು ದೊಡ್ಡ ಸಮಾವೇಶವನ್ನು ನಮ್ಮ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಮಾಡಿದ್ದೇವೆ. ಇಡೀ ರಾಜ್ಯಕ್ಕೆ ನಮ್ಮ ತಾಕತ್ತೇನು, ಗೌಡ್ರ ಆ ಸಂಘಟನೆ ಏನು ಅಂತೇಳಿ ತೋರಿಸಿಕೊಟ್ಟಂಥ ಕೆಲಸವನ್ನು ನೀವೆಲ್ಲ ಅವತ್ತು ಮಾಡಿದ್ದೀರಾ, ಸರಿಯಲ್ಲ? ಯಾರೆಲ್ಲ ಅವತ್ತು ಬಂದಿದ್ದೀರೋ ಒಮ್ಮೆ ಕೈ ಎತ್ತಿ ನೋಡೋದಕ್ಕೆ. ಬಂದಿದ್ದೇವೆ ಅಂತ ಹೇಳೋರು ಇನ್ನೂ ಕೂಡ ಬರಲಿಲ್ಲ ಒಂದಷ್ಟು ಜನ. ಕಳೆದ ವರ್ಷ ಜನವರಿಯಲ್ಲಿ 22ನೇ ತಾರೀಕು, ಸರಿಯಲ್ಲ ಸ್ವಾಮೀಜಿಯವರೇ? ಸರಿ. ಈ ವರ್ಷ 22ನೇ ತಾರೀಕು ಫೆಬ್ರವರಿಯಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಬಲಗಂಗಾಧರ ಸ್ವಾಮೀಜಿಯವರ ಒಂದು ಜಯಂತ್ಯೋತ್ಸವವನ್ನು, ನಿರ್ಮಲಾನಂದ ಸ್ವಾಮೀಜಿಯವರ ಆ ಒಂದು ಬೆಳ್ಳಿಯ ತುಲಾಭಾರವನ್ನು, ಸ್ವಾಮೀಜಿಯವರ ಒಂದು ಡಾಕ್ಟರೇಟ್ ಪದವಿಯ ಗ್ರಂಥವನ್ನು ಬಿಡುಗಡೆ ಮಾಡುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಸರಿಯಾ? ಸರಿಯಾ? ಅದಕ್ಕೆ ನಾವೆಲ್ಲ ಬಂದಿದ್ದೇವೆ ಅಂತ ಹೇಳುವವರೊಮ್ಮೆ ಕೈ ಎತ್ತಿ ಅಂತ ಹೇಳಿದ್ದು ನಾನು. ಎಲ್ಲ ಕೈಗಳು ಬಂದಿದೆ. ಸಂತೋಷ, ಸಂತೋಷ. ಅಂತಹ ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಮತ್ತೊಮ್ಮೆ ನಮ್ಮ ಸಮಾಜ ಏನು ಅಂತ ತೋರಿಸಿಕೊಟ್ಟಂಥ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ಅಂಥದ್ದೇ ಕಾರ್ಯಕ್ರಮ ನಾಡ್ದು ಕಡಬದಲ್ಲಿ ಆಗಲಿಕ್ಕಿದೆ. ಆಮಂತ್ರಣ ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸುವ ಮುಖಾಂತರ ಮತ್ತೊಮ್ಮೆ ಇಡೀ ಜಿಲ್ಲೆಯಲ್ಲಿ ಇಡೀ ಸಮಾಜ ಒಟ್ಟಾಗಿದೆ. ಮತ್ತೊಮ್ಮೆ ನಾವು ಸಂದೇಶವನ್ನು ಕೊಡಲಿಕ್ಕೆ ಸನ್ನದ್ಧರಾಗಿದ್ದೇವೆ, ಸಜ್ಜಾಗಿದ್ದೇವೆ ಎನ್ನುವಂಥ ವಿಚಾರವನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಾ, ಆ ಕಡಬದ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಬರಬೇಕು. ಅದೇ ರೀತಿಯಲ್ಲಿ ಈ ಪುತ್ತೂರು ಒಕ್ಕಲಿಗ ಸಂಘ ಮಾಡುತ್ತಿರುವಂಥ 10 ಕಾರ್ಯಕ್ರಮಗಳಿದೆ. ಸಮಾಜಮುಖಿ ಕಾರ್ಯಕ್ರಮಗಳೂ ಇದೆ, ಧಾರ್ಮಿಕ ಕಾರ್ಯಕ್ರಮಗಳು ಇದೆ. ಇದರಲ್ಲಿ ನಮ್ಮ ಭಾಗವಹಿಸುವಿಕೆ, ಇನ್ವಾಲ್ವ್ಮೆಂಟ್ ಬಹಳಷ್ಟು ಅವಶ್ಯಕತೆ ಇದೆ. ಇವತ್ತು 3 ಜನ ಸಾಧಕರನ್ನು ಗೌರವಿಸುವಂಥ ಒಂದು ಕೆಲಸ ಮಾಡಿದರು ಅಂತ ಹೇಳಿದರು. ಒಬ್ಬ ಕೃಷಿಕ ಯಾವ ರೀತಿಯ ಸಾಧನೆಯನ್ನು ಮಾಡಿ ಎಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ಬೋದು ಕೃಷಿಯಿಂದ ಅಂತೇಳಿ ರಾಮಣ್ಣಗೌಡರು ತೋರಿಸಿಕೊಟ್ಟಿದ್ದಾರೆ. ಅಂಥ ಕೃಷಿಕರಾಗಬೇಕು ನೀವು ಅಂತೇಳಿ ರಾಮಣ್ಣಗೌಡರಿಗೆ ಗೌರವಿಸಿದ್ದು. ನೀವು ಕೃಷಿಕರಾಗಿ ಇನ್ನೊಂದು ಆಸ್ತಿ ಮಾಡಿ ಅಂತೇಳಿ, ಸರಿಯಲ್ಲ ಲಿಂಗಪ್ಪ ಗೌಡ್ರೆ? ಅದೇ ರೀತಿಯಲ್ಲಿ ಇನ್ನು ಲೀಲಾವತಿಯವರು ಒಬ್ಬರು ಸಾಧಕರು. ಇವತ್ತು ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿಯ ಸಾಧನೆ ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ. ಒಂದು ಮಹಿಳೆಯಾಗಿ ಯಾವ ರೀತಿಯಾಗಿ ಇವತ್ತು ಸರಿಸಮಾನವಾಗಿ ಪುರುಷರಿಗೆ ಸರಿಸಮಾನವಾಗಿ ಒಂದು ಸಾಧನೆಯನ್ನು ಮಾಡ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ. ಮಹಿಳೆಯರು ಕಡಿಮೆ ಇಲ್ಲ ಅಂತೇಳಿ ಕೊಡುವಂಥ ಕೆಲಸ. ಇನ್ನೊಬ್ಬರು ಸಾಧಕರು ನಮ್ಮ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂಥ ತ್ರಿಶೂಲ್ ಗೌಡ, ನಮ್ಮ ಯುವಕ ಯುವತಿಯರು ಇವತ್ತು ಕ್ರೀಡೆಯಲ್ಲಿ
ಎಷ್ಟು ಜನ ಸಾಧಕರಾಗಬಹುದು ಅಂತೇಳಿ ಪುತ್ತೂರಿನಲ್ಲಿ ಬಹಳಷ್ಟು ಯುವತಿಯರು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಹೋಗಿ ಸಾಧಕರಾಗಿದ್ದಾರೆ. ಹೀಗೆ ಆ ಸಾಧಕರನ್ನು ಗುರುತಿಸುವ ಮುಖಾಂತರ, ಗೌರವಿಸುವ ಮುಖಾಂತರ ಇನ್ನಷ್ಟು ಸಾಧಕರು ಈ ಒಂದು ವೇದಿಕೆಯಿಂದ ಆ ಗೌರವವನ್ನು ಪಡ್ಕೊಳ್ಬೇಕು, ಅದಕ್ಕೆ ಪ್ರೇರಣೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಈ ವರ್ಷ ಒಂದು ಆರಂಭ ಆಗಿದೆ. ಮುಂದಿನ ವರ್ಷ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದವರನ್ನು ಇಲ್ಲಿ ಗೌರವಿಸುವಂಥ ಕೆಲಸ ನಿಮ್ಮ ಮುಖಾಂತರ ನಿಮ್ಮಿಂದ ಆಗಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ಕೋರಿ ನಾನು ಮಾತನಾಡಿದ್ದೇನೆ. ಜೈ ಹಿಂದ್. ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರನ ಸನ್ನಿಧಿಗೆ ನಮಸ್ಕರಿಸುತ್ತಾ, ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಪರಮ ಚರಣಗೆ ವಂದಿಸುತ್ತಾ, ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಸಮಾಜ ಬಾಂಧವರೇ, ಜೇಸಿಯಲ್ಲಿ ಒಂದು ವಾಣಿ ಇದೆ. ದೇವರಲ್ಲಿ ವಿಶ್ವಾಸವು ಮಾನವನ ಜೀವನಕ್ಕೆ ಅರ್ಥವನ್ನು, ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಅತ್ಯುತ್ತಮ ಕಾರ್ಯ ಅಂತ ಒಂದು ಧ್ಯೇಯವಾಣಿ ಇದೆ. ಇದನ್ನು ಅನುಸರಿಸುತ್ತಾ ನನ್ನ ಜೀವನದಲ್ಲಿ ಅಳವಡಿಸಿ ಈ ಎಲ್ಲ ಸಾಧನೆಯನ್ನು ಈಗ ಹೇಳಿದ ಸಾಧನೆಗಳನ್ನು ಮಾಡಲಿಕ್ಕೆ ನನಗೆ ಅವಕಾಶವಾಗಿದೆ. 1978ರಲ್ಲಿ ದೊಡ್ಡ ಸ್ವಾಮೀಜಿಯವರು ಪುತ್ತೂರಿಗೆ ಬಂದಿದ್ದರು. ಆ ಟೈಮಿಂದ ನಾನು ವಿದ್ಯಾರ್ಥಿಯಾಗಿದ್ದಾಗ 8ನೇ ತರಗತಿಯಿಂದ ಈ ಗೌಡ ಸಮಾಜ ಸೇವೆಗೆ ಪ್ರಾರಂಭಿಸಿ ಈಗ 45 ವರ್ಷಗಳ ಸೇವೆಯನ್ನು ಈ ಸಮಾಜದಲ್ಲಿ ಮಾಡ್ತಾ ಬಂದಿದೆ. ಪ್ರಸ್ತುತ ನಾನು ಈ ವಾಕ್ಯಗಳನ್ನು ಯಾಕೆ ಹೇಳಿದೆ ಅಂತೇಳಿದರೆ, ಯಾವುದೇ ಮನುಷ್ಯ ಹುಟ್ಟುವಾಗ ನಾವೆಲ್ಲರೂ ಅವರನ್ನು ದೇವರಂತೆ ಕಾಣುತ್ತೇವೆ. ಮಗುವನ್ನು ನಾವು ಚಾಮಿ ಶಾಮಿ ಸಾಮಿ ಅಂತ ಕರೀತೇವೆ. ಯಾರು ಕೂಡ ಅವರಿಗೆ ಹೆಸರಿಟ್ಟಿರೋದಿಲ್ಲ. ಹೆಸರು ಇಟ್ಟು ನಂತರ ಬೆಳವಣಿಗೆ ಆಗ್ತಾ 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 ಅವರು ಮಾಡಿದ ಉತ್ತಮ ಕಾರ್ಯಗಳಿಂದ, ಉತ್ತಮ ಸೇವೆಯಿಂದ ಅವರು ದೇವತಾ ಮನುಷ್ಯರಾಗಲಿಕ್ಕೆ ಸಾಧ್ಯ ಇದೆ. ಇದನ್ನೇ ಆ ಜೇಸಿವಾಣಿಯಲ್ಲಿ ಹೇಳಿದ್ದು. ಆದ ಕಾರಣ ತಾವೆಲ್ಲರೂ ಉತ್ತಮ ಕಾರ್ಯವನ್ನು ಮಾಡಬೇಕು ಮತ್ತು ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಕೊಡಬೇಕು. ಸಮಾಜದ ಮಾನವ ಕುಲದ ಸೇವೆಯನ್ನು ತಾವೆಲ್ಲ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ, ಮುಂದಿನ ಅವಧಿಯಲ್ಲಿ ನಾವು ವಿದ್ಯಾರ್ಥಿ ವೇತನವನ್ನು ಮುಂದುವರಿಸಬೇಕು. ಹಾಗೆ ಹೊಸತಾಗಿ ವಧುವರರ ಅನ್ವೇಷಣಾ ಸಮಾವೇಶವನ್ನು ಮಾಡುವ ಯೋಜನೆಯಲ್ಲಿದ್ದೇವೆ. ನವವಧುವರರ ಸಮಾವೇಶ ಕೂಡ ಮಾಡಲಿಕ್ಕಿದ್ದೇವೆ. ಅದೇ ರೀತಿ ಆದರ್ಶ ದಂಪತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಿದ್ದೇವೆ. ಅದಲ್ಲದೆ ಸಂಘ ಬೆಳಿಬೇಕಿದ್ರೆ ಮೆಂಬರ್ಶಿಪ್ಪಿನ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ, ಪ್ರತಿ ಮನೆಯವರು ಕೂಡ 1,000ವನ್ನು ತೆತ್ತು ಮೆಂಬರ್ಶಿಪ್ಪನ್ನು ಮಾಡಬೇಕು. ಈ ಮೆಂಬರ್ಶಿಪ್ ಅಭಿಯಾನವನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಇದು ಅಲ್ಲದೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಒಕ್ಕಲಿಗ ಸಂಘ ಇದೆ. ಇದರಲ್ಲಿ ಬಹಳಷ್ಟು ಸವಲತ್ತುಗಳಿವೆ. ಪ್ರತಿಯೊಬ್ಬ ರೈತನಿಂದ ಕೆಲವೊಂದು ಸವಲತ್ತುಗಳಿಗೆ ಈಗಲೇ ಕೆಲವು ನಮ್ಮ ನಿಗಮದಿಂದ ಬೋರ್ವೆಲ್ ಕೊರೆಸುವಂಥ ಇದಕ್ಕೆ ಕೃಷಿಗೆ ಎಲ್ಲ ಸವಲತ್ತುಗಳದರಲ್ಲಿ ಇದೆ. ಅದನ್ನು ಪಡಿಬೇಕಿದ್ರೆ ನಮ್ಮ ಕಡೆಯಿಂದ, ಈ ಕಡೆಯಿಂದ ನಮ್ಮ ರೆಪ್ರೆಸೆಂಟೇಟಿವ್ ಬೇಕು. ಈಗ ದಕ್ಷಿಣ ಕನ್ನಡಕ್ಕೆ ಇರೋದು ಕೇವಲ ಒಂದೇ ಒಂದು ರೆಪ್ರೆಸೆಂಟೇಟಿವ್. ಅದು ಸಾಧಾರಣ ಪ್ರತಿ ವರ್ಷ ಕುರಿಂಜಿಯವರ ಮನೆತನದಿಂದ ಅಲ್ಲಿ ರೆಪ್ರೆಸೆಂಟೇಷನ್ ಆಗ್ತಾಯಿದೆ. ನಮಗೆ ಇನ್ನೊಂದು ರೆಪ್ರೆಸೆಂಟೇಷನ್ ಬೇಕಾದ ಕಾರಣ ತಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ಪ್ರತಿನಿಧಿಗಳಾಗಬೇಕು. ಅದರ ಮುಖಾಂತರ ನಮಗೆ ಇನ್ನೊಂದು ಡೈರೆಕ್ಟರ್ಶಿಪ್ ಕೇಳುವಂಥ ಹಕ್ಕು ಬರ್ತದೆ. ಆದ ಕಾರಣ ಎಲ್ಲರೂ ಯುವಕರು ಮತ್ತು ಹಿರಿಯರು ರಾಜ್ಯ ಒಕ್ಕಲಿಗ ಸಂಘದ ಪ್ರತಿನಿಧಿಗಳಾಗಬೇಕು, ಮೆಂಬರ್ಶಿಪ್ ಆಗಬೇಕು. ಅದರ ಫಾರ್ಮ್ ನಮ್ಮ ಸೊಸೈಟಿಯಲ್ಲಿದೆ. ಅದಕ್ಕೆ 1,000 ರೂಪಾಯಿ ಅದಕ್ಕೂ ಕೂಡ ಮೆಂಬರ್ಶಿಪ್ ಫೀಸ್ ಇದೆ. ಇದೇನು ದೊಡ್ಡ ಸಮಸ್ಯೆ ಅಲ್ಲ. ಪ್ರತಿಯೊಬ್ಬರು 1,600 ರೂಪಾಯಿ ಮೆಂಬರ್ಶಿಪ್ ಇದೆ. ಇದನ್ನು ಪಡ್ಕೊಳ್ಬೇಕು. ಹೆಚ್ಚಿನ ಯುವಕರು ಇದರಲ್ಲಿ ಬರಬೇಕು. ಸಂಘದಲ್ಲಿ ಕೂಡ ಹೆಚ್ಚಿನ ಯುವಕರು ಬರಬೇಕು. ಈ ನಿಟ್ಟಿನಲ್ಲಿ ಈ ವರ್ಷದ ನಮ್ಮ ಯುವ ಸಂಘ ಮತ್ತು ಮಹಿಳಾ ಸಂಘ ತುಂಬ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಿಕ್ಕಿದ್ದಾರೆ. ಇದಕ್ಕೆಲ್ಲ ತಮ್ಮ ಸಹಕಾರವನ್ನು ಕೇಳುತ್ತಾ, ನಾನು ಹೈಸ್ಕೂಲ್ನಲ್ಲಿ ಕೇಳಿದಂಥ ಒಂದು ಗೀತೆ ಇದೆ. ಹೇ ಹಂಸವಾಹಿನಿ ತ್ಯಾಗದಾಯಿನಿ ಅಂಬ ವಿಮಲಮತಿದೆ, ಅಂಬ ವಿಮಲಮತಿದೆ, ಜಗ ಶಿರ ಮೋರು ಬನಾಯೇ ಭಾರತ್ ಬಹುಬಲ ವಿಕ್ರಮದೇ, ಬಹುಬಲ ವಿಕ್ರಮದೇ, लव कुश ध्रुव प्रहलाद बने हम जीवन का
ತ್ರಾಸ ಹರೇ ಹಂ ಸೀತಾ ಸಾವಿತ್ರಿ ದುರ್ಗಾಮ ಫಿರ್ ಗರ್ ಗರ್ ಬರ್ದೆ. ಅಂದರೆ ಎಲ್ಲರೂ ಲವಕುಶರಂತೆ ಆಗಬೇಕು, ಸೀತಾ ಸಾವಿತ್ರಿ ಅಂತೆ ಆಗಬೇಕು, ಎಲ್ಲರೂ ಉತ್ತಮ ಪ್ರಜೆಗಳಾಗಬೇಕು ಅಂತ ಆಶಿಸ್ತಾ ತಮಗೆ ಒಳ್ಳೆಯ ಸಪೋರ್ಟನ್ನು ಕೊಟ್ಟು ಈ ಒಕ್ಕಲಿಗ ಸಮಾಜ ಪುತ್ತೂರು ಇದು ಇನ್ನೂ ಎತ್ತರಕ್ಕೆ ಏರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಚಂಡಿಕಾಂ ಶ್ವೇತವರ್ಣಾಂ ತಾಂ ಶಿವರೂಪಾಂ ಚ ಸಿಂಹಗಾಂ ದಂಷ್ಟ್ರಾ ಚ ವರ್ತುಲಾರ್ತಿಕ್ಷಾಂ ಡಮರುಶೂಲಧಾರಿಣೀ ಖಡ್ಗಂ ಬಿಭ್ರಾಂತೀಂಶ್ಚ ದಕ್ಷಾಂ ಅನ್ನಪಾತ್ರ ಭಯಾನ್ವಿತಾ ಸರ್ವಶಕ್ತಿಕರೀಂ ದೇವಿ ಚಿಂತಯೇತ್ ಮೋಕ್ಷದಾಯಿಣೀ. ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾ ಚೈತನ್ಯಕ್ಕೆ ನಮಸ್ಕಾರವನ್ನು ಸಲ್ಲಿಸುತ್ತಾ, ಇಂದು ಒಕ್ಕಲಿಗರ ಸೇವಾ ಸಂಘ ಇದರ ವತಿಯಿಂದ ವಾರ್ಷಿಕ ಸಮಾವೇಶ ಪದಪ್ರಧಾನ ಸಭಾ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂತಹ ಎಲ್ಲ ನಮ್ಮ ಗಣ್ಯ ವ್ಯಕ್ತಿಗಳೇ, ಕೆಳಗೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಮಾಜ ಬಾಂಧವರೇ, ಮಠಂದವರು ಹೇಳಿದ್ರು ಇವತ್ತು ನಿಮಗೆ ಬೇಗ ಸಿಕ್ಕಿತ್ತು ಮಾತನಾಡಲಿಕ್ಕೆ ಅಂತ. ಬೇಗ ಸಿಕ್ಕಿತ್ತು, ಅದು 1 ಗಂಟೆ 10 ನಿಮಿಷ ಆಯಿತು. ಆದರೆ ನೂತನ ಅಧ್ಯಕ್ಷರು ಹೇಳಿದ್ದು ನನಗೆ 12 ಗಂಟೆಗೆ ನಿಮಗೆ ಮಾತನಾಡಲಿಕ್ಕೆ ಕೊಡ್ತೀನಿ ಅಂತ ಹೇಳಿದ್ದವರು ನನಗೆ. ಹಾಗೆ ಹೇಳಿ ಬೆಳಗ್ಗೆ ನಾನು ಧನುರ್ಮಾಸ ಪೂಜೆ ಮುಗಿಸಿಲ್ಲ, 10 ಫೋನ್ ಬಂದಿತ್ತು 10 ಗಂಟೆಗೆ ಇರಬೇಕು ಅಂತ. ಆದರೆ ಅವ್ರಿಗೆ ಆಶ್ಚರ್ಯ, ನಾನು 10 ಗಂಟೆಗೆ ನಾನೊಬ್ಬನೇ ಇದ್ದಿದ್ದಿಲ್ಲಿ, ಒಂದು ಸ್ವಲ್ಪ ಮಹಿಳೆಯರಿದ್ದರು. ನೋಡಿ ಖುಷಿ ಆಯಿತು. ನಾನು ಮತ್ತೂ ಸಹ ಕೇಳಿದೆ, ಯಾಕೆ ಮಹಿಳೆಯರು ಭಾಳ ಬೇಗ ಬಂದವರಲ್ಲ ಅಂತ. ಆಮೇಲೆ ಹೇಳಿದರು ಅವರಿಗೆಲ್ಲ ಲಾಟ್ರಿ ಉಂಟು, ಯಾರು ಬೇಗ ಬಂದವರು ಅವರಿಗೆಲ್ಲ ಸೀರೆ ಕೊಡ್ತಾರಂತೆ ಒಂದು 10 ಜನರಿಗೆ ಅಂತ ಹೇಳಿ ಅವ್ರು ಹೇಳಿದರು. ಆಗ ನಿಮ್ಮನ್ನೆಲ್ಲ ನೋಡಿ ಖುಷಿ ಆಯಿತು. ಆನಂತರ ಕರೆಕ್ಟಾಗಿ ಈಗೆಲ್ಲ ಹಾಲು ಸಂಪೂರ್ಣ ತುಂಬಿತು, ಕೆಳಗೂ ಕೂತಿದ್ದಾರಂತೆ. ಭಾಳ ಖುಷಿ ಆಯಿತು. ಸ್ವಲ್ಪ ಹೈಟೆಕ್ ಸ್ಪರ್ಶವನ್ನು ಕೊಟ್ಟಿದ್ದಾರೆ. ಹೈಟೆಕ್ ಸ್ಪರ್ಶ ನೋಡಿದಾಗ ಎಲ್ಲರನ್ನೂ ಭಾಳ ಎತ್ತರದಲ್ಲಿ ಹೀಗೆ ಇದೆ, ಫ್ಯಾನ್ಗಳು ಭಾಳ ದೊಡ್ಡದಾಗಿದೆ, ರಂಗ ಕಾಣ್ತಾ ಇದೆ, ಭಾಳ ಚೆಂದ ಮಾಡಿದ್ದಾರೆ. ಎಲ್ಲ ಹೊಸತ್ತಾಗಿ ಗ್ರಾನೈಟ್ ಹಾಕಿದ್ದಾರೆ, ಚೆಂದ ಮಾಡಿದೆ. ಆದ ನಂತರ ದಿನಗಳಲ್ಲಿ ಬರಲಿಲ್ಲ. ಹಾಗಾಗಿ ಒಳ್ಳೆಯ ಪ್ರಗತಿಯನ್ನು ಈ ಒಂದು ಸಂಘ ಮಾಡ್ತಾಯಿದೆ. ಈಗ ತಾನೇ ನೂತನ ಅಧ್ಯಕ್ಷರು ಸದಸ್ಯರುಗಳು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಾನು ಒಂದು ಗಮನಿಸಿದೆ, ಯಾರನ್ನೂ ಬಿಡಲಿಲ್ಲ, ಯಾರನ್ನೂ ಕರ್ಕೊಳ್ಳಿಲ್ಲ. ಅಂದರೆ ಒಬ್ಬರೊಬ್ಬರು 3 ಶಾಲು 2 ಶಾಲು ಆಯಿತು. ಒಬ್ಬರವರಿಗೆ 2 3 ಶಾಲು. 3 ಶಾಲು ಬಂದವ್ರಿಗೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಅಂದರೆ ನಮ್ಮ ಸಮಾಜ, ನಾವು ಅಧಿಕಾರಾವಧಿ 3 ವರ್ಷ ಇರಬಹುದು ಅಷ್ಟೇ, ಆದರೆ ದುಡಿಯುವ ಮನಸ್ಸು ಇನ್ನೂ ಇದೆ ಸದಸ್ಯರುಗಳಿಗೆ ಅಂತ, ಹೊಸ ಮುಖಗಳಿಗೆ ಕೊಡಬೇಕು ಅಂತ. ಅನೇಕ ಜನರನ್ನು ಹೊಸ ಮುಖಗಳನ್ನು ನಾನು ನೋಡಿದೆ. ಯುವ ಸಂಘದಲ್ಲಿ ಹೊಸ ಜನರನ್ನು ಅಮರನಾಥ್ ಆದಿಯಾಗಿ ಅವರೆಲ್ಲ ವಲಯದ ಎಲ್ಲ ಹೊಸ ಮುಖಗಳನ್ನು ಕಂಡುಬಿತ್ತಿದ್ದು. ಅನಂತರ ನಮ್ಮ ರವಿಗೂ ಸಹ ಸಿಕ್ಕಿತ್ತು. ಬೈಲಾಡಿಯವರು ಅವ್ರು ರೇಗಿಸ್ಲಿಕ್ಕೆ ಉಂಟು ಯಾವಾಗಲೂ, ಮಠದ ಸಣ್ಣ ಸ್ವಾಮಿಗಳು ಅಂತ ಅವ್ರನ್ನ ಯಾವಾಗಲೂ ಹೇಳ್ತಾ ಇರ್ತಾರೆ ಅವರನ್ನು. ಅಂದರೆ ಒಳ್ಳೆಯ ಜವಾಬ್ದಾರಿಯುತವಾಗಿ ಕೊಟ್ಟ ಕೆಲಸವನ್ನು
ಹಿಡಿದು ಮಾಡುವಂಥ ಒಂದು ಗುಣಲಕ್ಷಣ ಇರತಕ್ಕಂಥ ವ್ಯಕ್ತಿ ರವಿ, ನಾನು ನೋಡಿದ ಮಟ್ಟಿಗೆ ಎಲ್ಲ ಜವಾಬ್ದಾರಿಯನ್ನು. ಹಾಗಾಗಿ ಪದಾಧಿಕಾರಿಗಳು ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೀರಿ. ಮಹಿಳಾ ಸಂಘ ಬಹಳ ಚೆನ್ನಾಗಿ ಅದು ಸಂಘಟನೆ ಮಾಡಿದ್ದೀರಿ. ಯುವ ಸಂಘ ಆಯಿತು, ತಾಲೂಕು ಸಂಘ, ಎಲ್ಲ ಸಂಘಗಳ ಒಂದು ಹೊಸತನವನ್ನು, ಹೊಸ ಚೈತನ್ಯವನ್ನು, ಹೊಸ ಹೊಳಲನ್ನು ಕೊಡುವಂಥ ನಿಟ್ಟಿನಲ್ಲಿ ಒಳ್ಳೊಳ್ಳೆ ಪದಾಧಿಕಾರಿಗಳನ್ನ ಮಹಿಳಾ ಸಂಘದ ಅಧ್ಯಕ್ಷರು ನೋಡಿದಿರಲ್ಲ, ಲಾಸ್ಟಲ್ಲಿ ಕೂತಿದ್ದಾರೆ ಅವ್ರು ಯಾವಾಗಲೂ ಅವರು ಒಂಥರ ಪಾದರಸ ಇದ್ದಂಗೆ ಅವರು ಒಂದು ಸ್ವಲ್ಪ ಎಲ್ಲ ಥರದಲ್ಲೂ ಚುರುಕುತನ ಚೆಂದ ಉಂಟು. ಹಾಗಾಗಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂಥೇಳಿ ನನಗೆ ಒಂದು ನಂಬಿಕೆ ಇದೆ. ಅಮರನಾಥ್ಗಿದೆ, ಆನಂತರ ನಮ್ಮ ರವಿಗೂ ಇದೆ, ಅವರ ಬೆನ್ನೆಲುಬಾಗಿ ಶಾಸಕರಿದ್ದಾರೆ, ಚಿದಾನಂದರಿದ್ದಾರೆ. ಪ್ರತಿಯೊಬ್ಬರು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಕ್ಕಂಥದ್ದು ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮಠ ಇದೆ, ಅದು ನಿಮ್ಮ ಹಿಂದೆ ಇದೆ. ಇಷ್ಟೆಲ್ಲ ಇರ್ತಕ್ಕಂತಹ ಒಂದು ಸಮುದಾಯ ಎಲ್ಲೋ ಒಂದು ಕಡೆ ಮುಗುರಿಸಿ ಬೀಳ್ತಾ ಇದೆಯಲ್ಲ ಅನ್ನೋದೊಂದು ಒಂದು ಖೇದ ಇದೆ ನನಗೆ. ಕಳೆದ ಈ ಕಾಲಘಟ್ಟದಲ್ಲಿ ನಾವು ನೋಡಿದಂಥ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಬದಲಾವಣೆಗಳು, ಪರಿವರ್ತನೆಗಳು, ಮಾನಸಿಕ ಪರಿವರ್ತನೆಗಳು ಅಸಂಘಟಿತವಾಗಿದ್ದಾಗ, ಭಾವನೆಗಳು ಅಸಂಘಟಿತವಾಗಿದ್ದಾಗ, ನೋಡುವ ನೋಟ ಅಸಂಘಟಿತವಾಗಿದ್ದಾಗ, ನಡೆಯುವ ನಡೆ ನುಡಿ ರೀತಿ ನೀತಿಗಳು ಒಂದು ದಾರಿ ತಪ್ಪದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಯುವ ಸಮಾಜ ಕವಲು ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇರತಕ್ಕಂಥದ್ದನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಒಂದು ಸಂಘಟನಾತ್ಮಕ ಹೋರಾಟದ ಹಾದಿ ಪ್ರತಿಯೊಬ್ಬರಲ್ಲೂ ಬೆಳೆಸ್ಕೊಳ್ಬೇಕು. ಅದು ಎಲ್ಲಿ ಬರಬೇಕು? ಸಂಘಟನಾತ್ಮಕ ಹೋರಾಟ ಅಂತ ಹೇಳಿದ್ರೆ ಹುಟ್ಟಿನಿಂದ ಬರಬೇಕು ಅಂತ ಹೇಳ್ತಾರೆ. ಹುಟ್ಟಿನಿಂದ ಹೋರಾಟ ಬರಬೇಕು, ಆ ಹುಟ್ಟಿನಿಂದ ಸಂಸ್ಕಾರ ಬರಬೇಕು, ಆ ಹುಟ್ಟಿನಿಂದ ಸಂಸ್ಕೃತಿ ಬರಬೇಕು. ಆಗ ಮಾತ್ರ ನವ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ, ವ್ಯಕ್ತಿ ವಿಕಸನ ಹೊಂದಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಇನ್ನೊಬ್ಬರು ಹೇಳಿದಾಗೆ ಕೇಳ್ಕೊಂಡು ಹೋಗುವಂಥ ಸಂಸ್ಕೃತಿ ನಮ್ಮ ಸಮುದಾಯದ್ದಾಗಬಾರ್ದು. ಇದೊಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಪರಂಪರೆಯನ್ನು ಉಳ್ಳಂತಹ ಇದೊಂದು ಸಮುದಾಯ. ಆದರೆ ಈ ಸಮುದಾಯದಲ್ಲಿ ಹಿರಿತನ ಇದೆ, ಹಿರಿಮೆ ಇದೆ, ಗರಿಮೆ ಇದೆ, ಅದರದ್ದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ನೆಲೆಗಟ್ಟಿದೆ. ಇಂತಹ ಸಾಂಸ್ಕೃತಿಕ ನೆಲೆಗಟ್ಟಿದ ಮೌಲ್ಯಗಳನ್ನು ತಿಳಿಸುವ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವಿಫಲರಾಗ್ತಾ ಇರತಕ್ಕಂಥದ್ದು. ಅದರ ಜೊತೆಯಲ್ಲಿ ಇಂತಹ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಯುವಕರನ್ನು ಸೆಳೆಯುವಂಥದ್ದು, ಆ ಯುವಕರನ್ನು ಮಾನಸಿಕವಾಗಿ ಪರಿವರ್ತಿಸಿಕೊಂಡು ಸಮಾಜಮುಖಿಯಾಗಿ ಅವರನ್ನು ತೊಡಗಿಸಿಕೊಂಡು ಹೋಗ್ತಕ್ಕಂತಹ ಮಾರ್ಗದರ್ಶನ ಮಾಡುವಂತಹ ಧೀಮಂತ ನಾಯಕರು ಸಮಾಜಕ್ಕೆ ಬಹಳ ಅಗತ್ಯವಾಗಿದೆ. ಇವತ್ತು ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ವಿವೇಚನೆಯನ್ನೇ ಮಾಡ್ದಲೇ ಇರತಕ್ಕಂಥ ಇವತ್ತಿನ ಮನಸ್ಸುಗಳು ನಮ್ಮ ಸಮಾಜದಲ್ಲಿದ್ದಾವೆ. ಯಾವುದು ಸರಿ ಯಾವುದು ತಪ್ಪು, ಪ್ರತಿಯೊಬ್ಬರಿಗೂ ಆತ್ಮವಿಶ್ವಾಸ ಇರುತ್ತೆ, ದೃಢತೆ ಇರ್ತೈತೆ. ಇಂತಹ ಆತ್ಮವಿಶ್ವಾಸ, ದೃಢತೆಗೆ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಏಕ ಮನಸ್ಸಿನಿಂದ ಹೋರಾಡುವಂತಹ ನಿಟ್ಟಿನಲ್ಲಿ ನಮ್ಮ ಹಿರಿಯರಾಗ್ಬೋದು ಅಥವಾ ಕಿರಿಯರಾಗ್ಬೋದು, ಯುವಕರಾಗ್ಬೋದು, ಮಹಿಳೆಯರಾಗ್ಬೋದು, ಯಾರು ಸಹ ತಮ್ಮ ದೃಢ ನಿಲುವನ್ನು ಕಾಣದಲೇ ಇರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಈ ಸಮುದಾಯ ಮುಳುಗಡೆ ಅಂತಕ್ಕಂಥದ್ದು ನನ್ನ ಭಾವನೆ. ಎಲ್ಲೋ ಒಂದು ಕಡೆ ಯಾಕೆ ಈ ರೀತಿ ಆಗ್ತಾ ಇದೆ ಸಮಾಜ? ಈ ಒಂದು ಸಮುದಾಯದ ಜೀವಾತ್ಮವನ್ನು ರಕ್ಷಣೆ ಮಾಡಿಕೊಳ್ಳಿಲ್ಲ ಅಂತ ಹೇಳಿದ್ರೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನೇಕ ಜನರು ನಮ್ಮ ಯುವಕರು ನಾನು ಎಲ್ಲ ಕಡೆ ಪ್ರವಾಸ ಹೋದಾಗ, ನಾನು ಮಠಂದೂರು ಎಲ್ಲ ಕಡೆ ಇಡೀ ಇದು ತಾಲೂಕನ್ನು ಸುತ್ತಂಥ ಸಂದರ್ಭದಲ್ಲಿ ಅನೇಕ ಜನರು ಯಾಕೆ ಬೇಕು ಈ ಜಾತಿ ಸಂಘಟನೆ ಅಂತ ಕೇಳಿದರು. ತುಂಬ ಜನ ಕೇಳಿದರು, ಯಾಕೆ ಬೇಕು ಸಂಘಟನೆ ಅಂತ ಹೇಳಿ. ಸಂಘಟನೆ ಇಲ್ಲ ಅಂದರೆ ಮನುಷ್ಯನ ಅಸ್ತಿತ್ವವೇ ಇಲ್ಲ. ಸಂಘಟನೆ, ಸಮಾಜದ ಸಂಘಟನೆ ಬಹಳ ಅಗತ್ಯವಾಗಿರ್ತಕ್ಕಂಥದ್ದು. ಹಿಂದೂ ಧರ್ಮದ ಉಳಿವಿನ ಅಸ್ತಿತ್ವ ಬೇಕು ಅಂದರೆ ಜನಾಂಗ ಅಸ್ತಿತ್ವ ಉಳಿಯಲೇಬೇಕು. ಇದು ನಿಮಗೆಲ್ಲ ಗೊತ್ತಿರಲಿ. ಇದು ಪ್ರತಿಯೊಬ್ಬರು ಹಿಂದೂಗಳು, ಎಲ್ಲರಿಗಿಂತ ಅಪ್ಪಟ ಹಿಂದೂಗಳು ನಮಗೂ ಗೊತ್ತಿದೆ. ಆದರೆ
ಯಾಕೆ ಬೇಕು ಜಾತಿ ಸಂಘಟನೆಗಳು? ನಾವು ಯಾವುದೇ ಹುಟ್ಟಿನಿಂದ ಡೆತ್ತಿನವರೆಗೂ ಅವನ ಜಾತಿಯನ್ನೇ ಬರೆದು ಕೊಡ್ತಾರೆ ವಿನಃ ಇನ್ನೊಂದನ್ನು ಬರೆದು ಕೊಡೋದಿಲ್ಲ. ನೆನಪಿರಲಿ ಎಲ್ಲರಿಗೂ, ಅವನ ಜಾತಿ ಯಾವುದು ಅಂತ ಮೊದಲು ಕೇಳ್ತಾರೆ ಅವನಿಗೆ. ಹಾಗಿಂದಾಗ ನಮ್ಮ ಯುವಕರು ಯಾಕೆ ಮೊದಲು ಜಾತಿ ಸಂಘಟನೆ ಬೇಕು, ಮತ್ತು ಹಿಂದೂ ಸಂಘಟನೆ ಬೇಕು? ಎಲ್ಲವೂ ಬೇಕು, ಎಲ್ಲವೂ ಬೇಕು, ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಸ್ವಧರ್ಮವನ್ನು ಉಳಿಸ್ಕೊಳ್ಬೇಕು, ಪರಧರ್ಮವನ್ನು ಪ್ರೀತಿಸುವಂಥ ಗುಣ ಈ ಸಮಾಜದಾಗಬೇಕು. ಇಲ್ಲಾಂದ್ರೆ ಪ್ರಯೋಜನ ಇಲ್ಲ. ಇದು ಒಂದು ದೊಡ್ಡ ವಟವೃಕ್ಷ, ಆಲದ ಮರ. ಆಲದ ಮರದ ಬೇರಿದೆಯಲ್ಲ, ದೊಡ್ಡ ಬೇರು, ಆ ಬೇರು ಉಳಿಬೇಕಾದ್ರೆ ಏನು ಮಾಡಬೇಕು? ಅದರಲ್ಲಿ ಇರ್ತಕ್ಕಂಥ ಶಾಖೆಗಳಿದಾವಲ್ಲ, ಶಾಖೆಗಳಂದರೆ ರೆಂಬೆ ಕೊಂಬೆಗಳು, ಅದರಲ್ಲಿ ಅಚ್ಚು ಹಸುರಾಗಿರ್ತಕ್ಕಂತಹ ಎಲೆಗಳು, ಆ ಎಲೆಯ ನಡುವಲ್ಲಿ ಬೆಳೆದಿರ್ತಕ್ಕಂತಹ ಹೂವುಗಳು, ಆ ಹೂವುಗಳು ಹಣ್ಣುಗಳು. ಆ ಹಣ್ಣುಗಳನ್ನು ಫಲವತ್ತಾಗಿ ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಮೊದಲೇನು ಮಾಡಬೇಕು? ಬುಡ ಚೆನ್ನಾಗಿರಬೇಕು. ಆ ಬುಡ ಸನಾತನ ಧರ್ಮ, ಹಿಂದೂ ಧರ್ಮ ಏನು ಬೇರಿದೆಯಲ್ಲ, ಅದು ಅಳಿವು ಇರ್ತಕ್ಕಂಥದ್ದು ಯಾವುದ್ರ ಮೇಲೆ ಅಂತ ಹೇಳಿದ್ರೆ ರೆಂಬೆ ಕೊಂಬೆಗಳ ಮೇಲೆ. ಒಂದೊಂದು ರೆಂಬೆ ಕೊಂಬೆಗಳು, ಒಂದೊಂದು ಹೂವುಗಳು, ಒಂದೊಂದು ಹಣ್ಣುಗಳು ಒಂದೊಂದು ಜಾತಿ ಮತ ಧರ್ಮ ಪಂಥಗಳಾಗಿವೆ. ಆ ಜಾತಿ ಮತ ಧರ್ಮ ಪಂಥಗಳು ಅದರ ಅವಸಾನವನ್ನು ಕಳ್ಕೊಳ್ತು ಅಂತ ಹೇಳಿದ್ರೆ ಅಪಾಯ ಎಲ್ಲಿಗೆ ಮುಟ್ಟುತ್ತೆ? ಒಂದೇ ಒಂದು ಕೊಂಬೆಯನ್ನು ಯಾರಾದರೂ ಕಡಿದ್ರು ಅಂತ ಹೇಳಿದ್ರೆ, ಯಾರಾದರೂ ಅಥವಾ ಕೊಂಬೆ ಒಣಗೋಯ್ತು ಅಂತ ಹೇಳಿದ್ರೆ ಅದನ್ನೇನು ಮಾಡ್ತಾರೆ? ಕಡಿದು ಬಿಸಾಕ್ಬಿಡ್ತಾರೆ. ಹಾಗೆ ಅದು ಪ್ರತಿಯೊಬ್ಬ ಜನಾಂಗದಲ್ಲಿಯೂ ಅವರದೇ ಆಗಿರ್ತಕ್ಕಂತಹ ಒಂದು ಅಸ್ಮಿತೆ ಇದ್ದೇ ಇರುತ್ತೆ. ಅವರದೇ ಆಚಾರ ವಿಚಾರ ಪರಂಪರೆಗಳು, ನಡವಳಿಗಳು, ಪ್ರತಿಯೊಂದು ರೀತಿ ನೀತಿ ರಿವಾಜುಗಳು ಅವರವರದೇ ಜನಾಂಗಕ್ಕೆ ಒಂದು ಧಾರ್ಮಿಕ ಚೌಕಟ್ಟಿರುತ್ತೆ. ಆ ಧಾರ್ಮಿಕ ಚೌಕಟ್ಟೆ ಆ ಕೊಂಬೆಗಳು, ಹಣ್ಣುಗಳು, ಹೂವುಗಳು. ಅವುಗಳು ಏನಾದರೂ ಅಪಾಯ ತಪ್ಪಿದ್ದಾದರೆ ಮೂಲ ಹೊಡೆತ ಬೀಳೋದು ಧರ್ಮಕ್ಕೆ, ಸಮಾಜಕ್ಕೆ. ಹಾಗಾಗಿ ನನ್ನ ಸಮಾಜದ, ಒಕ್ಕಲಿಗ ಸಮಾಜದನ್ನು ಉಳಿಸುವ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಲೇಬೇಕು. ಮೊದಲು ಜನಾಂಗ ಉಳಿಬೇಕು. ಆ ಜನಾಂಗ, ಆ ಸಮುದಾಯ ಉಳಿಲಿಲ್ಲ ಅಂದರೆ ಧರ್ಮಕ್ಕೆ ಪೆಟ್ಟು ಬೀಳುತ್ತೆ. ಇದು ನಮ್ಮ ಯುವಕರಿಗೆ ಅರ್ಥ ಆಗೋದಿಲ್ವಾ? ಆಯಿತು, ಎಲ್ಲ ಸಮಾಜಕ್ಕೆ ಕಟ್ಟುವ, ಬೆಳೆಸುವ, ಬೆಳೀತಾರ? ಅರ್ಥ ಮಾಡ್ಕೊಳ್ಬೇಕು. ಯಾವ ಒಂದು ಜಾತಿ ಮಾಡಬೇಡಿ 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 ಅಂತಾರೆ, ಅವರೇ ಜಾತಿಯನ್ನು ಮಾಡ್ಕೊಂಡು ಹೊಂಡಿರ್ತಕ್ಕಂಥ ಸಮಾಜ ನೋಡ್ತಾ ಇಲ್ವ ನಾವು? ಇದು ಯಾರಿಗೂ ನಮಗೆ ಮಂಡೆಗೆ ಹೋಗ್ತಾ ಇಲ್ವ ಯಾರಿಗೂ? ಯಾವ ಸ್ವಾಭಿಮಾನವನ್ನು ಇಟ್ಕೊಂಡು ಜಾತಿ ಮಾಡಬೇಡಿ ಅಂತ ಬಬ್ಬೆ ಬಿಡಿದ್ರು ಎಲ್ಲ ಕಡೆಗೆ ಜಾತಿಯಿಂದ ಹೋದವ್ರು ಯಾರು ಹೋಗಿದ್ದು ಗೊತ್ತಲ್ಲ ನಿಮ್ಗಳಿಗೆಲ್ಲರಿಗೂ? ಯಾವತ್ತು ಏನು ಬೇಕಾದರೂ ತೊಡ್ಕೊಳ್ಳಿ, ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಮಾತ್ರ ಸಿಡಿದು ಹೆಜ್ಜೆ ಬೆಳೀಬೇಕು ನೀವೆಲ್ಲ. ಇಲ್ಲ ಅಂದರೆ ಮುಂದಿನ ಪೀಳಿಗೆ ಬರ್ತಕ್ಕಂಥವರಿಗೆ ಬರೀ ಕಸ ಗುಡಿಸೋ ಕೆಲಸವೇ ನಿಮ್ಮ ಜೀವಮಾನವೆಲ್ಲ ಆಗೋಗುತ್ತೆ. ಇದು ನೆನಪಿರಲಿ, ಎಲ್ಲರಿಗೂ ನೆನಪಿರಲಿ. ಇದು ಸ್ವಾಭಿಮಾನಿಗಳಾಗಿ ಬದುಕುವುದನ್ನು ಕಲೀರಿ. ಮೊದಲು ನಮ್ಮ ಈಗೋಗಳನ್ನು ಬಿಡಿ, ಮನಸ್ಸುಗಳನ್ನು ಪರಿವರ್ತನೆ ಮಾಡಿ, ಯುವಕರನ್ನು ಪರಿವರ್ತನೆ ಮಾಡಿ, ಸಮಾಜದ ಮುಖ್ಯವಾಹಿನಿಗೆ ತನ್ನಿ. ಅವರನ್ನು ತಿಳುವಳಿಕೆ ಕೊಡಿ ಅವರುಗಳಿಗೆ ಗೊತ್ತಿಲ್ಲ. ಇವತ್ತೇನಾಗಿದೆ, ಫೇಸ್ಬುಕ್ಕು ವಾಟ್ಸಪ್ ಅಂತ ಬಂದುಕೊಂಡು ಬೇಡದ ಸುದ್ದಿಗಳನ್ನು ಹರಿದು ಬಿಡ್ತಾ ಇದ್ದಾರೆ ವಿನಃ ಬೇಕಾದದ್ದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು, ಸುಸ್ಥಿರವಾಗಿರ್ತಕ್ಕಂಥ ಒಂದು ಸ್ವಸ್ಥವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಯಾವುದೇ ಥರದ ಮೆಸೇಜ್ಗಳನ್ನ ನಾವು ಹಾಕ್ಲಿಕ್ಕೆ ರೆಡಿ ಇಲ್ಲ. ನಾವುಗಳು ಬೇಡದ ಮೆಸೇಜ್ಗಳನ್ನು ಹಾಕಿ ನಾವು ಬಿಟ್ಟುಬಿಡ್ತೇವೆ. ನಮ್ಮವರೇ ಹೋಗಿ ಬೇರೆ ಕಡೆ ಹೋಗಿ ಬಬ್ಬೆ ಹೊಡೆದು ಸಮಾಜವನ್ನು ನಿಂದನೆ ಮಾಡ್ತಕ್ಕಂಥದ್ದು, ಬೇರೆ ಕಡೆ ಹೋಗಿ ಸಮಾಜದ ಹೀಯಾಳಿಸ್ತಕ್ಕಂಥದ್ದು, ಸಂಘವನ್ನು ಹೀಯಾಳಿಸ್ತಕ್ಕಂಥದ್ದು, ಸಮಾಜದ ಧುರೀಣರನ್ನು ನಿಂದಿಸ್ತಕ್ಕಂಥದ್ದು, ಇದು ಅಪಾಯಕಾರಿ ಬೆಳವಣಿಗೆ. ಅದು ನಿಮಗೀಗ ಗೊತ್ತಾಗಲ್ಲ, ಮುಂದೆ ಅದರ ಫಲ ಏನು ಅಂತ ಗೊತ್ತಾಗುತ್ತೆ. ಎಲ್ಲಿಯವರೆಗೆ ನಮ್ಮನ್ನು ನಾವು ಎಚ್ಚೆತ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೆ ನಮ್ಮ ಅಸ್ತಿತ್ವದ ಉಳಿವಿಲ್ಲ. ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ. ತುಂಬ ಜನ ಹಿರಿಯರು ಬಂದಿದ್ದೀರಿ, ಅವರುಗಳಿಗೆ ತಿಳುವಳಿಕೆ ಕೊಡಿ.
ಮಕ್ಕಳಿಗೆ ತಿಳುವಳಿಕೆ ಕೊಡಿ. ತಿಳುವಳಿಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಮ್ಮ ತನವನ್ನೇ ತಾವು ಕಳ್ಕೊಳ್ಬೇಕು, ಆ ಪರಿಸ್ಥಿತಿ ಬಂದೈತೆ. ಎಲ್ಲರೂ ಸಹ ಸದಸ್ಯತ್ವ ಅಭಿಯಾನ ಮಾಡಿ, ಪ್ರತಿ ಒಬ್ಬರು ಮನೆಯಿಂದ ಸದಸ್ಯತ್ವವನ್ನಾಗಿ. ಎಷ್ಟು ಬೊಬ್ಬೆ ಹೊಡೆದು ಹೇಳ್ತಾರೆ, ಒಂದು ಸದಸ್ಯತ್ವ ಮಾಡಲಿಕ್ಕೆ 1,000 ರೂಪಾಯಿ. ಎಷ್ಟು? 1,000 ರೂಪಾಯಿ. ನಿಜವಾದ ಒಕ್ಕಲಿಗ ಆಗಿದ್ರೆ, ನಾವು ಸ್ವಾಭಿಮಾನಿಗಳಾಗಿದ್ದರೆ 5 ಜನ ಇದ್ದರೆ 5,000 ರೂಪಾಯಿಯನ್ನು ನಾವು ಕೊಟ್ಟು ಮೆಂಬರ್ಶಿಪ್ ಮಾಡ್ಬೋದು. ಇದಾಗುತ್ತೆ? ಯಾಕಾಗಲ್ಲ? ಆಗುತ್ತೆ. ಆದ್ರೇನು, ಅವರೇ ಬರಲಿ, ಕರೀಲಿ, ಹೇಳಲಿ ಅಂತ ನಾವು ಕಾಯ್ತೇವೆ. ಇಲ್ಲಿಯವರೆಗೂ ಸಹ ನಾವು ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳೇ ಇಲ್ಲ ಅನ್ನೋದೇ ಒಂದು ನನಗೊಂದು ಬೇಸರ ಆಗಿರ್ತಕ್ಕಂಥದ್ದು. ಒಮ್ಮೆ ಅಡಿಕೆಯನ್ನು ಮಾರ್ಕೆಟ್ಗೆ ಹಾಕಿ ಬಂದಾಗ ನಾವು 5 ಜನ ಇದ್ದೀವಿ, 5 ಸದಸ್ಯತ್ವ ಆಗಬೇಕಾದ್ರೆ 5,000 ರೂಪಾಯಿ ತಂದು ಏನಾದರೂ ಸಂಘಕ್ಕೆ ಕೊಟ್ಟರೆ ಎಷ್ಟು ಒಳ್ಳೆ ಬೆಳವಣಿಗೆ. ನಾವು ಅದನ್ನು ಮಾಡಲಿಕ್ಕೆ ರೆಡಿ ಇಲ್ಲ, ಅದನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಲಿ. ಭಾರಿ ಒಳ್ಳೆ ಉಂಟು ಈಗ ಫಸಲು ವಿಮೆ ಬಂದಿದೆ, ಲಕ್ಷ ಆಯ್ತು ಈಗ ಫಸಲು ವಿಮೆ. ಹಾಂ, ಕೇಂದ್ರ ಸರ್ಕಾರ ನೋಡಿ ಫಸಲು ವಿಮೆ ಬಂತಂತೆ, ಲಕ್ಷ ಆಯ್ತಂತೆ. ಆ ಲಕ್ಷ ನೀವು ಲಕ್ಷವನ್ನು ಈ ಕಡೆ ಕೊಟ್ಟು ಬಿಟ್ಟರೆ, ಲಕ್ಷ ಕೊಡಿ ಅಂತ ಕೊಡಲ್ಲ, ಲಕ್ಷ್ಯ ಕೊಡಿ ಅಂತ ಕೇಳಿದ್ದೆ ನಾನು. ಲಕ್ಷ ಕೊಡಿ ಅಂತ. ಲಕ್ಷ್ಯ ಅಂದರೆ ಗಮನವನ್ನು ಹರಿಸುವಂಥದ್ದು. ಅಂದರೆ ಆ ದುಡ್ಡು ಬಂದಾಗ ಸಂಘ ನೆನಪು ಮಾಡಿಕೊಳ್ಳಿ ಅಂತ. ಸದಸ್ಯತ್ವವನ್ನು ಮಾಡಿಸಿ, ಪ್ರತಿ ಒಬ್ಬರಿಗೂ ಸಹ ಸ್ವಾಭಿಮಾನವನ್ನು ಬೆಳೆಸಿ. ಮಕ್ಕಳಲ್ಲಿ ಸ್ವಾಭಿಮಾನವನ್ನು ಬೆಳೆಸ್ತಿಲ್ಲ ಅಂತ ಹೇಳಿದ್ರೆ ಪರಾವಲಂಬಿಗಳಾಗಬೇಕಾಗತ್ತೆ. ಪರಾವಲಂಬಿಗಳಾಗಬೇಡಿ. ನಾನು ನೋಡ್ತಾ ಇದ್ದೀನಿ, ಕಳೆದ 1 ವರ್ಷದ ಹೆಚ್ಚು ಕಮ್ಮಿ ನೋಡ್ತಾ ಇದ್ದೇನೆ. ಪರಾವಲಂಬಿಗಳಾಗಬೇಡಿ, ಸ್ವಾಭಿಮಾನಿಗಳಾಗಿ ಬದುಕೋದು 3 ದಿನ. ಒಂದು ಚಿಟ್ಟೆ, ಯಾವ ಚಿಟ್ಟೆ? ಯಾವುದಾದ್ರು ಹೂವಿಗೆ ಬಂದು ಒಂದು ಪತಂಗ ಬರುತ್ತಲ್ಲ, ಅದು ಬದುಕೋದು 3 ದಿವಸ. ಆದರೂ ಎಷ್ಟು ಚೆನ್ನಾಗಿ ಬದುಕುತ್ತೆ ಅಂದರೆ ಅದು ಅದ್ಭುತವಾಗಿ ಬದುಕುತ್ತೆ. ಅದು 3 ದಿನ ಬದುಕಿದ್ರು ಚೆನ್ನಾಗಿ ಬದುಕುತ್ತಂತೆ. ಹಾಗೆ ನಾವು ಇನ್ನೊಬ್ಬರ ಹತ್ರ ಪರಾವಲಂಬಿಗಳಾಗಿ ನಮ್ಮ ಮನಸ್ಸನ್ನು, ನಮ್ಮ ಭಾವನೆಯನ್ನು, ನಮ್ಮ ಬುದ್ಧಿ ಕೀ ಇದೆಯಲ್ಲ, ಆ ಬುದ್ಧಿ ಕೀ ಇನ್ನೊಬ್ರ ಕೀ ಆಗಬಾರ್ದಿವ್ರೆ. ನೆನಪಿಟ್ಕೊಳ್ರಿ, ನಿಮ್ಮ ಬುದ್ಧಿ ನಿಮ್ಮ ಕೀ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅದನ್ನು ನಿಮ್ಮ ಬುದ್ಧಿ ಇನ್ನೊಬ್ರ ಕೀ ಆದರೆ ನೀವು ಸಂಪೂರ್ಣ ಮುಳುಗೋಗ್ತೀರಿ. ಇದು ನೆನಪಿರಲಿ ಎಲ್ಲರಿಗೂ. ಇದು ಸ್ವಾಭಿಮಾನಿಗಳಾಗಿ, ಪರಾವಲಂಬಿಗಳಾಗಬೇಡಿ. ಆವಾಗ ಮಾತ್ರ ಈ ಸಮಾಜದ ಅಸ್ತಿತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗ್ತೈತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಸಂಘ ಸ್ಥಾಪನೆ ಅಲ್ಲ, 25 ವರ್ಷ ಆಯ್ತಲ್ಲ, 25 ವರ್ಷ ನನಗಿನ್ನೂ ನೆನಪಿದೆ. ಭಾಳ ವರ್ಷ ನಮ್ಮ ಇಡ್ಡಡ್ಕ ಮೋಹನ್ ಗೌಡರು, ನಮ್ಮ ಚಿದಾನಂದ ಬೈಲಾಡಿ ಇವರೆಲ್ಲ ಸೇರಿಕೊಂಡು, ಅವ್ರ ತಂದೆ ಇದ್ದರು, ಅದನ್ನೇ ನೆನಪು ಮಾಡಿಕೊಂಡೆ. ಆವಾಗೆಲ್ಲ ರಾಘವೇಂದ್ರ ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಕರ್ಕೊಂಡು ಬಂದಿದ್ದರು. ಆ ಸಂದರ್ಭದಲ್ಲಿ ನಿಮ್ಗೆ ನೆನಪಿರಲಿ, ಹೀಗಿಲ್ಲ, ತುಂಬ ಜನ ಹಿರಿಯರು ಗೇಲಿ ಮಾಡಿದ್ರಾಗ, ಈ ಹುಡುಗರು ಸ್ವಾಮಿ ಕಟ್ಕೊಂಡು, ಈ ಹುಡುಗ ಸ್ವಾಮಿ ಕಟ್ಕೊಂಡು ಏನಪ್ಪ ಮಾಡ್ತಾನೆ ಈ ಮನುಷ್ಯರು, ನಾವು ಇಷ್ಟು ವರ್ಷ ಮಾಡೋಕ್ಕಾಗಲಿಲ್ಲದ ಇವ್ರು ಮಾಡ್ಲಿಕ್ಕಾಗತ್ತಾ ಅಂತ ಅಂದವರು. ಇವತ್ತು ಇದೆಲ್ಲ ಕಟ್ಟಿ ಎಲ್ಲ ಆದಮೇಲೆ ಅವ್ರಿಗೆಲ್ರಿಗೂ ಆಶ್ಚರ್ಯ ಆಯಿತು. ಯುವಕರಲ್ಲಿ ಒಳ್ಳೆ ಒಗ್ಗಟ್ಟಿದೆ, ಇದು ಅದ್ಭುತ, ಏನಾದರೂ ಮಾಡ್ತಾರೆ ಅಂತ ಹೇಳಿ. ಆಗ 25 ವರ್ಷ ಮಠ ಇಲ್ಲಿಗೆ ಬಂದು 25 ವರ್ಷ ಆಯಿತು. ಆದಿಚುಂಚನಗಿರಿ ಮಠ ಇಲ್ಲಿಗೆ ಬಂದು ಮಂಗಳೂರಿಗೆ, ದಕ್ಷಿಣ ಕನ್ನಡ ಜಿಲ್ಲೆಗೆ ಶಾಖಾ ಮಠ ಸ್ಥಾಪನೆಯಾಗಿ 25 ವರ್ಷ ಆಯಿತು. ನಾವು ಸಹ ಬಂದು 25 ವರ್ಷ ಆಯಿತು ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಗೆ. ಈಗ ಇದರ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮಂಗಳೂರಿನಲ್ಲಿ ಮಾಡ್ತಾ ಇದ್ದೇವೆ. ಆಗ ನನಗನ್ನಿಸ್ತು, ಏನನ್ನಿಸ್ತು, ನಿಮ್ಮನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಮ್ಮ ಭಾವನೆ ಮತ್ತು ನಿಮ್ಮ ಮನಸ್ಸು, ನಿಮ್ಮ ಆಚಾರ ವಿಚಾರಗಳನ್ನು ನಾನು ತಿಳ್ಕೊಂಡ ನಂತರ ದಿನಗಳಲ್ಲಿ ನನಗನ್ನಿಸ್ತು, ಇವರಿಗೆ ಒಂದು ಸರಿಯಾದ ರೀತಿಯ ಒಂದು ಮಾರ್ಗಸೂಚಿಯ ಪುಸ್ತಕವನ್ನು ತರಬೇಕು ಮಠದಿಂದ ಅಂತೇಳಿ ನನಗನ್ನಿಸಿದ್ದು. ಹಾಗಾಗಿ ಸಮುದಾಯ ಮೂಲ ಎಲ್ಲಿ, ಹೇಗೆ ಬಂದರು, ಹೇಗೆ ವಲಸೆ ಬಂದ್ರಿ, ಮೂಲ ಉದ್ದೇಶ ಯಾಕೆ ಬಂದ್ರಿ, ಯಾವ ಕಾರಣಕ್ಕೆ ಬಂದ್ರಿ, ಯಾವ ಕಾರಣಕ್ಕೆ 10 ಕುಟುಂಬ 18 ಗೋತ್ರಗಳಾಗಿ ಬಂತು, ಅದನ್ನು ಈಗಿನ ಆಧುನಿಕ ಆವಿಷ್ಕಾರಗಳಲ್ಲಿ ಹೆಂಗೆ ಬದಲಾವಣೆಗಳು ಆಗ್ತಾ ಇದೆ, ಇದನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಒಂದು ವಿಚಾರಧಾರೆ ಪುಸ್ತಕವನ್ನು ಆದಿಚುಂಚನಗಿರಿ ಮಠದ ಕೊಡುಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತೇಳಿ ಪುಸ್ತಕವನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಬಹುಶಃ ಸೆಪ್ಟೆಂಬರ್ ದಿನಗಳಲ್ಲಿ ಆ ಎಲ್ಲ, ಯಾಕೆಂದರೆ ಬಹುಶಃ ನಾನು ತಿರುಗಾಡಿರೋವಷ್ಟು ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಪುತ್ತೂರು ತಾಲೂಕು ಆಗ್ಬೋದು, ಬೆಳ್ತಂಗಡಿ, ಬಂಟ್ವಾಳ, ಮತ್ತು ನಮಗೆ ಮಂಗಳೂರು ನಗರ, ಈ ಕಡೆ ಕಡಬ, ಎಲ್ಲ ಕಡೆ ತಿರುಗಾಡಿರೋದ್ರಿಂದ, ಪ್ರತಿಯೊಂದು ಕಡೆಯೂ ಸಂಚರಿಸಿರೋದ್ರಿಂದ
ಇಲ್ಲಿ ವಾಸ್ತವ ಸತ್ಯಗಳು ನನಗೆ ಗೊತ್ತಿರೋದ್ರಿಂದ ಅದು ಪುಸ್ತಕ ಬರೀಬೇಕು ಅಂತ ತೀರ್ಮಾನ. ಕೊಡುಗೆ ಕೊಡಬೇಕಲ್ಲ, 25 ವರ್ಷದ ಕೊಡುಗೆ ಏನಪ್ಪ ಅಂತ ಹೇಳಿದ್ರೆ ಏನಾದರೂ ಹೇಳಬೇಕಲ್ಲ. ನನಗೊಂದು ಹೆಮ್ಮೆ ಇದೆ ನನಗೆ. ಬಹುಶಃ ನಮ್ಮ ಮಠಗಳಲ್ಲಿ ಅನೇಕ ಮಠಗಳಿದ್ದಾವೆ, ದೊಡ್ಡ ದೊಡ್ಡ ಕಟ್ಟಡಗಳು, ಅದು ಇದು ಎಲ್ಲ ಎದ್ದೆದ್ದು ಕೂತಿದ್ದಾವೆ. ಅದು ನೋಡಿದಾಗ ನಮ್ಮ ಮಠದಲ್ಲೂ ಸಹ ಇದೆ. ಆದರೆ ಆ ಕೊಡುಗೆಗಳು ಒಂದು ವಿದ್ಯಾಕ್ಷೇತ್ರಗಳಾಗಿ, ಕಟ್ಟಡಗಳಾಗಿ, ವಿದ್ಯಾಸೌಧಗಳಾಗಿ ಇದ್ದ ಕಟ್ಟಡಗಳಾಗಿದ್ದಾವೆ. ಆದರೆ ಮಂಗಳೂರಿನಲ್ಲೂ ಕಟ್ಟಡ ಇದೆ. ಆದರೆ ಮಂಗಳೂರು ಭಿನ್ನ ಮತ್ತು ವಿಭಿನ್ನ ವಿಶೇಷತೆ ಅಂದರೆ ಮಂಗಳೂರು ಸ್ವಾಮಿಗಳು 25 ಪುಸ್ತಕ ಕೊಡುಗೆ ಕೊಟ್ಟಿದ್ದಾರೆ. ಅದೇ ಒಂದು ವಿಶೇಷ ಬರೆದದ್ದು. ಹಾಗಾಗಿ ಅದೆಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆ ಕೊಡುಗೆಗಳಾಗಿರ್ತಕ್ಕಂಥದ್ದು. ಹಾಗಾಗಿ ನಾನು ಏನು ಹೇಳಲಿಕ್ಕೆ ಹೊರಟೆ ಅಂದರೆ, ನಿಮ್ಮಲ್ಲಿ ಇರುವಂತಹ ಅಮೂಲ್ಯವಾದ ವಿಚಾರಗಳು ಏನಾದರೂ ಇದ್ದರೆ ಅದನ್ನು ರೆಕಾರ್ಡ್ಸ್ಗಳಿದ್ದರೆ, ನೀವು ಎಲ್ಲಿಂದ ಬಂದಿದ್ದು, ಹೇಗೆ ಬಂದಿದ್ದು, ನಿಮ್ಮ ಹಳೆಯ ಪುಸ್ತಕಗಳು ಯಾವುದಾದ್ರೂ ಇದ್ದರೆ ಆ ಪುಸ್ತಕಗಳು ಅಥವಾ ಯಾವುದಾದ್ರೂ ನಿಮ್ಮ ತಂದೆ ತಾಯಿಗಳು ಯಾವುದೋ ಇಸ್ವಿಯಲ್ಲಿ ಬರೆದಂಥ ಪತ್ರಗಳು ಎಲ್ಲ ಕೆಲವಿದ್ದರೆ ಅಂಥ ಎಲ್ಲ ವಿಚಾರಗಳಿದ್ದರೆ ಸಂಘಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿ, ಒಂದು ಬಲವಾದ, ಒಂದು ದೃಢವಾದ ಒಂದು ಪುಸ್ತಕವನ್ನು, ಒಂದು ಮಾರ್ಗಸೂಚಿ, ಹೀಗೆ ಬದುಕಬೇಕು, ಹೀಗೆ ಇರಬೇಕು ಅಂತಕ್ಕಂಥ ಒಂದು ಪುಸ್ತಕವನ್ನು ನಾವು ಅದನ್ನು ಬರೆದು ಬಿಡುಗಡೆ ಮಾಡುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದೇವೆ. ಅದಕ್ಕೆಲ್ಲವೂ ನೀವು ಸಹಕಾರವನ್ನು ಕೊಡುವಂಥ ನಿಟ್ಟಿನಲ್ಲಿ ಆಗಬೇಕು. ಅದರ ಜೊತೆಯಲ್ಲಿ ಈಗ ಕಡಬದಲ್ಲಿ ನಾಳೆ ಸ್ವಾಮೀಜಿ ನಾಳೆ ಸಂಜೆ ಬರ್ತಾ ಇದ್ದಾರೆ ಕಡಬಕ್ಕೆ, ಅಲ್ಲೇ ವಾಸ್ತವ್ಯ ಹೂಡ್ತಾರೆ. ಅನಂತರ ಈಗೆಲ್ಲ ಅವಿನಾಭಾವ ಸಂಬಂಧಗಳನ್ನು ಇಟ್ಕೊಂಡಿರೋರು ಯಾರು? ಸುಮ್ಮನೆ ನಿಮ್ಮ ನಕ್ಷೆಯಲ್ಲಿ ಮಾತ್ರ ಅದು ಆ ಕಡೆ ಈ ಕಡೆ ಇದೆ ಬಿಟ್ಟರೆ, ಆದರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನೀವೆಲ್ಲರೂ ಪುತ್ತೂರನ್ನು ಅಪ್ಪಿಕೊಂಡಿರೋರೇ ನೀವೆಲ್ಲರೂ, ಪ್ರತಿಯೊಬ್ಬರು. ಹೌದಲ್ವಾ? ಅದೆಷ್ಟೇ ಚಾರ್ವಾಕ ಸವಣೂರು ಅಂತೇಳಿದ್ರೆ ನೀವು ಯಾರು ಕಡಬಕ್ಕೆ ಹೋಗಲ್ಲ, ಇಲ್ಲಿಗೆ ಬರ್ತೀರಾ. ಏನು ವ್ಯವಹಾರಕ್ಕಷ್ಟೇ ನೀವು ಅಲ್ಲಿ ಸೈನ್ಗೆಲ್ಲ ಆ ಕಡೆ ಹೋಗ್ತೀರ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಾನು ಮೊನ್ನೆ ಅಲ್ಲಿ ಹೇಳಿ ಬಂದೆ, ನಾವು ಕಡಬದವ್ರು ಬೇರೆ, ಬೆಳ್ತಂಗಡಿಯವ್ರು ಬೇರೆ, ಬಂಟ್ವಾಳದವ್ರು ಬೇರೆ, ಹತ್ರ ದೂರ ಅಂತ ಅನ್ನೋದು ಬೇಡಪ್ಪ. ಸತ್ಯನಾರಾಯಣ ಪೂಜೆ ಆದರೆ ಅಲ್ಲಿಗೂ ಪೂಜೆ ಕೊಡಿ, ಇಲ್ಲಿಗೂ ಪೂಜೆ ಕೊಡಿ. ಅಲ್ಲಿಗೆ ನೀವು ಹೋಗಿ, ಇಲ್ಲಿಗೆ ನೀವು ಬಂದಿದ್ದ ಪರಸ್ಪರಂಭಾವಯಂತಹ ಅಂತ ಒಬ್ರಿಗೊಬ್ಬರು ಒಂದು ಅನ್ಯೋನ್ಯತೆ, ಅಣ್ಣ ತಮ್ಮಂದಿರಾಗಿ ಇರುವಂಥ ನಿಟ್ಟಿನಲ್ಲಿ ಆ ಒಂದು ಕಾರ್ಯಕ್ರಮ ಆಗಬೇಕು. ಹಾಗಾಗಿ ಪುತ್ತೂರಿನಲ್ಲಿ ಎಷ್ಟು ಅದ್ಭುತವಾಗಿ ಕಳೆದ ಬಾರಿ ಮಾಡಿದೆವೋ ಅಷ್ಟೇ ಅದ್ಭುತವಾದ ಕಾರ್ಯಕ್ರಮ ಕಡಬ ತಾಲೂಕಿನಲ್ಲಿ ಆಗಬೇಕು. ನಾನು ಆಗಲೇ ಹೇಳಿದೆ, ನಮ್ಮ ಸ್ವಾಭಿಮಾನದ ಸಂಕೇತ. ಆ ಸ್ವಾಭಿಮಾನಿಗಳು ಈಗಲೂ ನಮ್ಮ ಒಕ್ಕಲಿಗರು ಇದ್ದಾರೆ ಈ ಜಿಲ್ಲೆಯಲ್ಲಿ ಅಂತಕ್ಕಂಥದ್ದು ತೋರಿಸಲೇಬೇಕಾದ ಅನಿವಾರ್ಯತೆ ಇದೆ. ಅದು ತುಂಬ ಅವಶ್ಯಕವಾಗಿದೆ. ಅದರ ಜೊತೆಯಲ್ಲಿ ಆ ಕಡಬದವರು ಒಂದು ಕೆಲಸ ಮಾಡಿದರೆ ನನಗದು ಬಹಳ ಪ್ರಿಯವಾಯಿತು. ನಿಮ್ಮ ಯುವ ಸಂಘದವ್ರಿಗೆ ಹೇಳೋದು, ಪ್ರತಿಯೊಂದು ಮನೆಗಳನ್ನು ಭೇಟಿ ಮಾಡಿ ಜನಸಂಖ್ಯೆ ಎಷ್ಟಿದ್ದಾರೆ ಅಂತ ಒಂದು ಅರ್ಜಿಯನ್ನು ಮಾಡಿದ್ದಾರೆ. ಎಷ್ಟು ವಾಲಂಟಿಯರಾಗಿ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಒಂದು ಫಾರಮ್ ಹಿಡ್ಕೊಂಡು ಇವರೇ ಬರ್ಕೊಂಡು ಬಿಡೋದು ಎಷ್ಟು ಜನಸಂಖ್ಯೆ ಇದೆ ಅಂತ. ಜನಸಂಖ್ಯೆ ಒಂದು, ಮನೆತನ ಒಂದು, ಎಷ್ಟು ಮನೆಗಳಿದ್ದಾವೆ ಅಂತ, ಮತ್ತು ವೋಟರ್ಸ್ ಎಷ್ಟು ಜನ ಇದ್ದಾರೆ ಅಂತ. ಒಂದು ಜನಸಂಖ್ಯೆ, ಒಂದು ವೋಟರ್ ಸಂಖ್ಯೆ, ಇದನ್ನೆಲ್ಲ ಮಾಡಿ ನಾಳೆ ಅನೌನ್ಸ್ ಮಾಡಲಿಕ್ಕೆ ಉಂಟು. ಅಂದರೆ ಈಗೇನಾಗಿದೆ, ನಾವು ಇಷ್ಟು ಜನ ವೋಟರ್ಸ್ ಇದ್ದೀವಿ, ಹೀಗಿದ್ದೀವಿ ಅನ್ನೋದಕ್ಕಿಂತ ಬಟ್ ರೆಕಾರ್ಡ್ ನಮ್ಮಲ್ಲಿ ಇದು ಬಿಟ್ಟರೆ ನಮ್ಮ ಸಂಘಗಳಲ್ಲಿ ಅದು ಬಹಳ ಅನುಕೂಲ ಆಗ್ತೈತೆ. ಅದೊಂದು ಚಾಲನೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ನೀವು ಮಾಡಬೇಕು. ಅದರ ಜೊತೆಗೆ ರಾಜ್ಯ ಒಕ್ಕಲಿಗರ ಸಂಘದ ಫಾರಮ್ಗಳು ಬಂದಿದ್ದಾವೆ. ಮೊನ್ನೆ ಶಾಸಕರು ಓದಂಥ ಸಂದರ್ಭದಲ್ಲಿ ನಾನು ಇವರಿಗೆ ಮಾಜಿ ಶಾಸಕರು ಅಂತ ಹೇಳೋದಿಲ್ಲ, ಯಾಕಂದ್ರೆ ನನ್ನ ಮನಸ್ಸು ಒಪ್ಪೋದಿಲ್ಲ. ಸತ್ಯವಾಗಿ ನಾನು ಯಾವತ್ತೂ ಶಾಸಕರು ಅಂತಲೇ ಕರೆಯೋದು ಅವರನ್ನು. ಯಾವತ್ತೂ ನಾನು ಯಾವಾಗ ಫೋನ್ ಮಾಡಿದ್ರೆ ಹಾಗೆ ಕರಿತೇನೆ. ಈಗ ಹೋಗಲಿ, ಅವ್ರು ಶಾಸಕರಾಗಲಿ ಆಗದಲ್ಲೇ ಇರಲಿ, ಅವ್ರಿಗೆ ಓಟಾಟ ಕಮ್ಮಿ ಮಾಡೋರ. ದಿವಸಕ್ಕೆ 10 ಕಾರ್ಯಕ್ರಮಗಳಿದೆ. ದಿವಸಕ್ಕೆ 10 ಕಾರ್ಯಕ್ರಮಗಳು ಹೋಗ್ತಾ ಇರೋದು. ಯಾರು ಕರೆದ್ರೆ ಒಂಥರ ಮೃದು ಸ್ವಭಾವದ, ತಿವಿಯದ, ವದೆಯದ, ಒಂದು ಒಳ್ಳೆ ಮೃದು ಸ್ವಭಾವದ ಹಸು ಅಂತ ಹೇಳ್ಬೋದು ಇವರನ್ನು. ಯಾವುದಕ್ಕೂ ಉಪದ್ರ ಇಲ್ಲ, ಎಲ್ಲರಿಗೂ ಪಾಪ ಒಳ್ಳೆಯದನ್ನು ಮಾಡ್ಕೊಂಡೇ ಹೋಗುವಂಥ ಒಂದು ಗುಣ ಇರ್ತಕ್ಕಂಥವರು. ಆಯಿತಾ? ಹಾಗಾಗಿ ಇವರು ಅಲ್ಲಿ ಸಂಘಕ್ಕೆ ಹೋದಂಥ ಸಂದರ್ಭದಲ್ಲಿ ಇಡೀ ಎಲ್ಲ ಅಪ್ಲಿಕೇಶನ್ ಫಾರಮ್ಮನ್ನು ಇಲ್ಲಿಗೆ ಪುತ್ತೂರು ಸಂಘಕ್ಕೆ, ಬ್ಯಾಂಕಿಗೆ ತರುವಂಥ ವ್ಯವಸ್ಥೆ ಮಾಡಿದೆ. ನನಗೆ ಒಂದು ಆಸೆ ಉಂಟು, ಈ ಭಾಗದಿಂದ 2
ಸದಸ್ಯರು ಅಲ್ಲಿಗೆ ಹೋಗಬೇಕು ಅಂತಕ್ಕಂಥದ್ದು. ಇಬ್ಬರು, ಈ ಜಿಲ್ಲೆಯಿಂದ ಇಬ್ಬರು ಹೋಗಬೇಕು. ಅವರಾಗಲೇ ಹೇಳಿದ್ರಲ್ಲ, ಅದ್ಭುತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿದ್ದಾವೆ. ಆ ಸೌಕರ್ಯಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಸದಸ್ಯರಾದಾಗ ಮಾತ್ರ ಅದನ್ನು ಇಲ್ಲಿಗೆ ತರಲಿಕ್ಕೆ ಸಾಧ್ಯವಾಗುತ್ತೆ. ಹಾಸ್ಟೆಲ್ಗಳನ್ನು ತರ್ಬೋದು, ಲೇಡೀಸ್ ಹಾಸ್ಟೆಲ್ ತರ್ಬೋದು, ಬಾಯ್ಸ್ ಹಾಸ್ಟೆಲ್ ತರ್ಬೋದು, ಸ್ಕಾಲರ್ಶಿಪ್ ತರ್ಬೋದು, ಬೇರೆ ಬೇರೆ ಯೋಜನೆಗಳು ಇದ್ದಾವೆ. ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ತಕ್ಕಂಥ ದೃಷ್ಟಿಯಲ್ಲಿ ಆಗುತ್ತೆ. ಅದು ಸದಸ್ಯತ್ವ ಅಭಿಯಾನವನ್ನು ನೀವು ಮಾಡುವಂಥ ನಿಟ್ಟಿನಲ್ಲಾಗಬೇಕು. ಮೊನ್ನೆ ನಮ್ಮ ಕಳೆದ ಸಾರಿ ಇಲ್ಲಿ 78ನೇ ವರ್ಷದ ಜಯಂತ್ಯೋತ್ಸವ ನೀವೆಲ್ಲರೂ ಬಹಳ ಚೆನ್ನಾಗಿ ಮಾಡಿದಿರಿ, ಅಚ್ಚುಕಟ್ಟಾಗಿ ಮಾಡಿದಿರಿ, ಚೆನ್ನಾಗಿ ಮಾಡಿದಿರಿ. ಯಾವತ್ತಿಗೂ ಮನಸ್ಸಿನಲ್ಲಿ ಸ್ಥಿರವಾಗಿ ಉಳಿಯುವಂಥ ಕಾರ್ಯಕ್ರಮವನ್ನು ನೀವೆಲ್ಲರೂ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಅಂತಹ ಅದ್ಭುತವಾದ ಕಾರ್ಯಕ್ರಮಗಳನ್ನು ಮಾಡೋಣ ಅಂತ ಹೇಳಿಕೊಂಡು, ಈಗ ನೂತನವಾಗಿ ಪದಗ್ರಹಣ ಮಾಡಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳ ಆದಿಯಾಗಿ ಮತ್ತು ಸನ್ಮಾನಿಸಲ್ಪಟ್ಟಂತಹ, ನನಗೆ ಅವರು ಭೀಷ್ಮಾಚಾರ್ಯ ಥರ ಕಾಣ್ತಾರೆ. ಯಾರು ಕೆಳಗಡೆ ರಾಮಣ್ಣ ಗೌಡರು ಕೂತವ್ರಲ್ಲ, ಅವ್ರಿಗೆ ನಾನು ಭಾಳ ವರ್ಷದಿಂದ ಪರಿಚಯ. ಅವ್ರ ಮನೆಗೆ ನಾನು ಹೋಗೆಲ್ಲ ಇದ್ದೇನೆ. ಪಾಪ ಅದೇ ಹುರುಪು, ಅದೇ ಇದು, ಅದೇ ತನ, ಅದೇ ಗಟ್ಟಿತನ ಹಾಗೆ ಇದ್ದಾರೆ. ವಯಸ್ಸಾದಂಗೆ ಕಂಡಿಲ್ಲ, ನನಗೇನು ಗೊತ್ತಿಲ್ಲ, ಹಾಗೆ ಇದ್ದಾರೆ. ನಿಮ್ಮ ಗುಟ್ಟೇನಂತ ನಮಗೊಂದು ಸ್ವಲ್ಪ ಹೇಳಿಕೊಡಿ ಹುಡುಗರಿಗೆಲ್ಲ, ಆಯಿತಾ? ಅದು ಏನಿಲ್ಲ, ಮನಸ್ಸೊಂದು ಸರಿ ಇದ್ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಬೇರೆ ನಾವೇನು ಮಾಡಬೇಕಾಗಿಲ್ಲ. ಇನ್ನೊಬ್ಬರು ಮಾತನ್ನು ಆಡ್ಲಿಕ್ಕೆ ಹೋಗಬಾರ್ದು. ಇನ್ನೊಬ್ಬರು ಮನೆ ವಿಷಯ ನನಗೆ ಬೇಡ ಅಂತ ನಾವು ಸುಮ್ಮನೆ ಆಗಿಬಿಟ್ರೆ ಆಟೋಮೆಟಿಕ್ ನಾವು ಚೆನ್ನಾಗಿರ್ತೀವಂತೆ ಅಲ್ವಾ? ಹಾಗಾಗಿ ಇನ್ನೊಬ್ಬರ ವಿಷಯವನ್ನು ಕಿವಿಗೆ ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು. ಆ ದೃಷ್ಟಿಯಲ್ಲಿ ಒಳ್ಳೆಯ ಜನರಿಗೆ, 3 ಜನರಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಳ್ಳೆಯ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿರ್ತಕ್ಕಂಥದ್ದು ಭಾಳ ಸಂತೋಷ. ಎಲ್ಲರಿಗೂ ಆ ದೇವರು ಭಗವಂತ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿಕೊಂಡು, ನಾಳೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಈಗ ಎಷ್ಟು ಜನ ಕೈ ಎತ್ತಿದ್ದೀರೋ ನೀವೆಲ್ಲರೂ ಅಲ್ಲಿಗೆ ನಾಳೆ ಬರ್ತೀರಾ ಅಂತೇಳಿ ಆಶಾಭಾವವನ್ನು ವ್ಯಕ್ತಪಡಿಸಿ, ಆ ಭಗವಂತ ತಮಗೆಲ್ರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.